ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, ಎಸ್ಡಿಎಂ ಕಾಲೇಜು, ಉಜಿರೆ. ನಮಸ್ಕಾರ. V4 ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತಾರನಾಥ್ ಗಟ್ಟಿ, ಕಾಪಿ ಕಾರ್ಡ್. ಸಿ ಎನ್ ಜಿ ಬಳಕೆ ಅಂದರೆ ಗ್ಯಾಸ್ ಸಾಮಾನ್ಯ ನಮ್ಮ ದಿನಬಳಕೆಯ ಮಾತಿನಲ್ಲಿ ಹೇಳಿದರೆ ಗ್ಯಾಸ್ ಬಳಕೆಯ ವಾಹನ ಮಾಲೀಕರಿಗೆ ಶಾಕ್. ಈಗ ಪೆಟ್ರೋಲ್ ಅಥವಾ ಡೀಸೆಲ್ ಏನು ತುಂಬ ದುಬಾರಿ ಆಗುತ್ತೆ ಅಂತ ಲಕ್ಷಾಂತರ ಜನ ತಮ್ಮ ವಾಹನಗಳನ್ನು CNG ಬಳಕೆಗೆ ಪರಿವರ್ತನೆ ಮಾಡಿಕೊಂಡರು, ಅಥವಾ ಒಂದಷ್ಟು ಜನ ಆರಂಭದಿಂದಲೇ ಹೊಸದಾಗಿ ವಾಹನವನ್ನು ತೆಗೆದುಕೊಳ್ಳುವಾಗಲೇ CNG ಬಳಕೆಯ ವಾಹನಗಳನ್ನೇ ತೆಗೆದುಕೊಂಡರು. ಆದರೆ ಇವತ್ತು ಪರಿಸ್ಥಿತಿ ಏನಾಗಿದೆ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಡೀಸೆಲ್ಗೆ ಸಮಸಮವಾಗಿ ಗ್ಯಾಸ್ನ ದರ ಬಂದು ನಿಂತಿದೆ. ವಾಹನ ಬಳಕೆಯ ಗ್ಯಾಸ್ ನಿನ್ನೆ ಮೊನ್ನೆ ನೋಡಿದಾಗ ಮತ್ತೆ ಕೂಡ ಏನು ಡೀಸೆಲ್ಗಿಂತ ಕೂಡ ಒಂದು ರೂಪಾಯಿ ಜಾಸ್ತಿ ಆಗಿದೆ. ಸೊ ಎಸ್, ಇಂಥ ಸಂದರ್ಭದಲ್ಲಿ ಸರ್ಕಾರ CNG ಬಳಕೆದಾರರಿಗೆ ಅಥವಾ ಒಟ್ಟು ಜನತೆಗೆ ಕೊಡುವಂಥ ಸಂದೇಶ ಏನು? ನಾವು ಪರಿಸರ ಅಥವಾ ಒಂದು ಕಡೆ ಪರಿಸರ ಸಂರಕ್ಷಣೆ, ಇನ್ನೊಂದು ಕಡೆ ಇಂಧನದ ಮಿತ ಬಳಕೆ ಆಗಬೇಕು, ಎಲ್ಲ ಒಂದು ಕಾಳಜಿಯಿಂದ ನೀವು ನೈಸರ್ಗಿಕ ಅನಿಲವನ್ನು ಬಳಸಿ ಅಂತ ಸರ್ಕಾರ ಹೇಳಿಕೊಂಡು ಬಂದಿತ್ತು, ಜನರ ಜೊತೆಗೆ ಮನವಿ ಮಾಡಿಕೊಂಡು ಬಂದಿತ್ತು. ಆದರೆ ಈಗ ನೋಡಿದರೆ ಸರಿ ಸಮಾನವಾಗಿ ಡೀಸೆಲ್ಗೆ ಸಮಾನವಾಗಿ ದರ ಬಂದು ನಿಂತಿದೆ. ಇಂಥ ಸಂದರ್ಭದಲ್ಲಿ ಇವತ್ತಿನ ಈ ಒಂದು ಮಾತುಕತೆಯಲ್ಲಿ ನಾವು CNG ಬಳಕೆದಾರರ ಗ್ರಾಹಕರ ಅಳಲು ಜೊತೆಗೆ ವಿಶ್ಲೇಷಣೆ ಮಾಡಲಿಕ್ಕಿದ್ದೇವೆ. ಇವತ್ತಿನ ಮಾತುಕತೆಯಲ್ಲಿ ನಿಮ್ಮ ಜೊತೆಗೆ ಪೂರ್ಣಿಮಾ ಭಟ್ ಅವರು, ಶ್ರೀನಾಥ್ ರಾವ್ ಅವರು, ಎರಲ್ ಪಿಂಟೋ ಅವರು ಭಾಗವಹಿಸಿದ್ದಾರೆ. ನಾನು 3 ಮಂದಿಯನ್ನು ಕೂಡ ಈ ಒಂದು ಮಾತುಕತೆಗೆ ಪ್ರೀತಿಯಿಂದ ಸ್ವಾಗತ ಮಾಡ್ತೀನಿ. ನಮಸ್ಕಾರ ಮೇಡಮ್. ನಮಸ್ಕಾರ ಶ್ರೀನಾಥ್ರೆ, ಎರಲ್ ಪಿಂಟೋ ಅವರೇ. ಪೂರ್ಣಿಮಾ ಭಟ್ ಅವರು ಈ ರೀತಿಯ ಒಂದು ಏನು ವಾಹನದ ಬಳಕೆದಾರರು ಮತ್ತು ಗ್ರಾಹಕರು ಅವರವರ ವಿಶೇಷ ಮಕ್ಕಳ ತರಬೇತಿ ಕೇಂದ್ರ ಇದೆ. ಆ ತರಬೇತಿ ಕೇಂದ್ರಕ್ಕೆ ಮಕ್ಕಳನ್ನು ಕರೆತರುವಂಥ ವಾಹನ ಕೂಡ ಈ ನ್ಯಾಚುರಲ್ ಗ್ಯಾಸ್ ಬಳಸುವಂಥ ವಾಹನವನ್ನೇ ಅವರು ಬಳಸ್ತಾ ಇದ್ದಾರೆ. ಶ್ರೀನಾಥ್ ರಾವ್ ಅವರು ದಕ್ಷಿಣ ಕನ್ನಡ ಜಿಲ್ಲಾ CNG ಬಳಕೆದಾರರ ಸಂಘದ ಸಂಚಾಲಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಎರಲ್ ಪಿಂಟೋ ಅವರು ಏನು ಟೆಕ್ನಿಷಿಯನ್ ಅಂತ ಹೇಳ್ಬೋದು ನಾವು. ಎಸ್ ಸರ್. ಫಿಟ್ಮೆಂಟ್. ಓಕೆ. ನಿಮ್ಮ ವಾಹನಗಳಿಗೆ ಈ ರೀತಿಯ ಏನು ಕಿಟ್ಟನ್ನು ಫಿಟ್ ಮಾಡುವಂಥ ಸೆಂಟರನ್ನು ನಡೆಸ್ತಾ ಇದ್ದಾರೆ ಎರಲ್ ಪಿಂಟೋ ಅವರು. ಎಸ್, ಇದು ಶ್ರೀನಾಥ್ ರಾಯರ್, ನಾನು ನಿಮ್ಮ ಸಂಘ ನಾವು ಹಿಂದೆ ಕೂಡ ನಾವೊಮ್ಮೆ ಮಾತಾಡಿದ್ದೆವು. ಏನಂತ ಹೇಳಿದ್ರೆ ಸಾಕಷ್ಟು ಸ್ಟೇಷನ್ಗಳು ಇಲ್ಲ, ಕಿಲೋಮೀಟರ್ ಗಟ್ಟಲೆ ಕಾದು ನಿಲ್ಲಬೇಕಾಗತ್ತೆ ಅಂತ. ಸೊ ಆ ಸಂದರ್ಭದಲ್ಲಿ ಮತ್ತೆ ನೀವು ಜಿಲ್ಲಾಡಳಿತ ಜೊತೆಗೆ ಮನವಿ ಮಾಡಿದರೆ, ಗೇಲ್ ಜೊತೆಗೆ ಮನವಿ ಮಾಡಿದ್ರಿ, ಏನೋ ಒಂದಷ್ಟು ಸ್ಪಂದನೆ ಎಲ್ಲ ದೊರಕಿತು. ಎಸ್ ಹೇಳಿ ಸರ್. ಸೊ ಇಂಗ್ಲಿಷಲ್ಲಿ ಒಂದು ಗಾದೆ ಇದೆ, ಪೆನ್ನಿ ಸೇವ್ಡ್ ಈಸ್ ಪೆನ್ನಿ ಗೇನ್ಡ್ ಅಂತ. ಸೊ ನಾವು ಈ ಮದರ್ ಸ್ಟೇಷನ್ ಆಗ್ಬೇಕಂತ ಬಹಳ ಸರಳ ಒಂದು 3.25 ವರ್ಷ, ಸೊ 6-7 ತಿಂಗಳು ಹೋರಾಟ ಮಾಡಿದ್ವಿ. ಸೊ ಅದು ಇನ್ನೇನು ಹೋರಾಟದಲ್ಲಿ ನಾವು ಸಂತೋಷ ಸಂಭ್ರಮ ಒಂದು ಅದನ್ನ ಸ್ವೀಟ್ ಅನ್ನ ಹಂಚಿಕೊಳ್ಬೇಕು. ಇವರು ಗೈಲ್ ಅವರು ಜನವರಿ 1ನೇ ತಾರೀಕಿಗೆ ಸೊ 57 ರೂಪಾಯಿ ಇದ್ದದನ್ನ 75 ರೂಪಾಯಿ ಮಾಡಿದ್ರು. ಆಮೇಲೆ ನಾವು ಮತ್ತೆ ಕಂಟಿನ್ಯೂಸ್ ನಾವು ಫಾಲೋ ಅಪ್ ಮಾಡಿ DC ಅವರ ಮನವಿಗೆ ಇದು ಅವರ ಇದಕ್ಕೆ ಗಮನಕ್ಕೆ ತಂದ ಮೇಲೆ ಬಹಳ ಕಡಿಮೆ ಆಯ್ತು. 15 ರೂಪಾಯಿ ಕಮ್ಮಿ ಆಯ್ತು. ಸೊ ನಾವು ಮತ್ತೆ ನಾಗರಿಕ ಸಮಿತಿಯವರು ಎಲ್ಲ ಒಟ್ಟಾಗಿ ನಾವು ಇದ್ರ ಬಗ್ಗೆ ಪೇಪರ್ ಪಬ್ಲಿಕೇಶನ್ ಎಲ್ಲ ಕೊಟ್ಟು ನೀವು ಧ್ವನಿ ಎತ್ತಿದ್ರಿಂದ ಆ ಸಂದರ್ಭದಲ್ಲಿ CNG ದರ ಕಡಿಮೆ ಆಯಿತು. ಅದು ಇಂಡಿಯಾದಲ್ಲೇ ಇದು ಫಸ್ಟ್ ಅಂತೆ, ಬೇರೆ ಎಲ್ಲಿಯೂ ಒಮ್ಮೆ ಹೆಚ್ಚಾದ ದರ ಕಮ್ಮಿ ಆಗಲಿಲ್ಲ ಅಂತೆ. ನಮ್ಮ ಸಂಘ ಅದರ ಹಿಂದೆ ವಿ ಹ್ಯಾವ್ ಮೇಡ್ ಸಚ್ ಎ ಫಾಲೋ ಅಪ್. ಸೊ ಹೀಗಾಗಿ ಒಂದು ಪ್ರಬಲವಾಗಿ ನೀವು ಧ್ವನಿ ಎತ್ತಿದ್ದೀರಿ. ಒಂದು ಸಂಘಟನಾತ್ಮಕವಾಗಿ ಎಲ್ಲರೂ ಸೇರಿಕೊಂಡು ಈಗ ಏನಾಯ್ತು, ಮಾರ್ಚ್ ತನಕ 63 ಇತ್ತು ರೇಟ್, 63 ರೂಪೀಸ್ ಪರ್ ಕೆಜಿ. ಮಾರ್ಚ್ 31ಕ್ಕೆ 63 ರೂಪಾಯಿ ಇತ್ತು. ಹೌದು. ಏಪ್ರಿಲ್ 1 ಬರ್ತಾ ಇದ್ದಾಗೆ 68 ರೂಪಾಯಿ ಏರಿಸಿದ್ರು, 68 ರೂಪಾಯಿಗೆ ಏರಿಸಿದ್ರು. ಆಮೇಲೆ ಏಪ್ರಿಲ್ 8ಕ್ಕೆ ಮತ್ತೆ 75 ರೂಪಾಯಿ ಏರಿಸಿದ್ರು. 75 ರೂಪಾಯಿ ಆಯ್ತು. ಹೌದು. ಮೊದಲು ನಮ್ಗೆ ಏನು ಜನವರಿಯಲ್ಲಿ ಏನು ಹೋರಾಟ ಮಾಡಿದ್ರೆ ಗೈಲ್ ತನ್ನ ಉದ್ದೇಶನ ಆ ದಿನ ಈಡೇರಿಸ್ಕೊಳ್ತು, ತನ್ನ ಪರ್ಪಸ್ ಏನಿದೆ ಅದನ್ನ ಈಡೇರಿಸ್ಕೊಳ್ತು. ಆಮೇಲೆ ಮತ್ತೆ ಏಪ್ರಿಲ್ 16ಕ್ಕೆ 79 ರೂಪೀಸ್ ಮಾಡಿದ್ರು, ಮತ್ತೆ 4. ಹೌದು. ಆಮೇಲೆ ಮೇ ಬರ್ತಾ ಇದ್ದಾಗೆ ಸೊ 85 ರೂಪಾಯಿ, 83 ರೂಪಾಯಿ ಮಾಡಿದ್ರು, 83 ರೂಪೀಸ್.
ಸೊ 83 ಆದ್ಮೇಲೆ ಮೊನ್ನೆ ಜೂನ್ 1ಕ್ಕೆ ಡೀಸೆಲ್ ₹1 ಕಡಿಮೆ ಇದೆ, ಇವರು ₹88 ಮಾಡಿದ್ದಾರೆ. ಜೂನ್ ತಿಂಗಳ ದರ ₹88. 88 ಡೀಸೆಲ್ಗಿಂತಲೂ ₹1 ಜಾಸ್ತಿನೇ ಆಯ್ತು. ಹೌದೌದು. ಗೈಲ್ ಅವರಿಗೆ ಈಗ ಹಣದ ಒಂದು ಇದು ಏನು ಆಸೆ ಇದಾಗ್ಬಿಟ್ಟಿದೆ ಈಗ ಅವರಿಗೆ. ಅಂದ್ರೆ ಒಂದು ಕಡೆ ಈಗ ಸರ್ಕಾರ ಕೂಡ ಹೇಳ್ತಾ ಇತ್ತು ಇಂಟರ್ನ್ಯಾಷನಲ್ ಫೇರ್ ಅದೆಲ್ಲ ಏನು ಆಯಿಲ್ದು ಮತ್ತೊಂದು ಇನ್ನೊಂದು, ಸೊ ಹಾಗಾಗಿ ನಾವು ಏರಿಸ್ತಾ ಇದ್ದೇವೆ ಅಂತ. ಮತ್ತೆ ಕೊನೆಗೊಂದು ಸಂದರ್ಭದಲ್ಲಿ ಆಯಿತು ನಮ್ಮ ಎಕ್ಸೈಸ್ ಟ್ಯಾಕ್ಸನ್ನು ಕಡಿಮೆ ಮಾಡ್ತೇವೆ, ಸ್ಟೇಟ್ನವರು ಕೂಡ ಬೇಕಿದ್ದವರೆಲ್ಲ ಕಡಿಮೆ ಮಾಡಿಕೊಳ್ಬೋದು ಅಂತೆಲ್ಲ ಆಯಿಲ್ ರೇಟ್ ಬಂದಾಗ, ಡೀಸೆಲ್ ಆಮೇಲೆ ಪೆಟ್ರೋಲ್ನ ವಿಚಾರಕ್ಕೆ ಬಂದಾಗೆಲ್ಲ ಹೇಳಿಕೊಂಡಿತ್ತು. ಎಸ್, ಈಗ CNG ವಿಚಾರಕ್ಕೆ ಬರುವಾಗ ಈಗ ನೈಸರ್ಗಿಕ ಅನಿಲ ಬರುವ ಸಂದರ್ಭದಲ್ಲಿ ಅದರ ಪೂರೈಕೆಯ ಜಾಲ ಯಾವ ರೀತಿ ಇರುತ್ತೆ? ಅದು ನಮ್ಗೆ ಈಗ ಕತಾರಿಂದ ಜಾಸ್ತಿ ಆಗಿ ಬರ್ತಾ ಇದೆ. ಆಮೇಲೆ ರಷ್ಯಾ ಮತ್ತೆ ಇಂಡಿಯನ್ ಗವರ್ಮೆಂಟಿಗೆ ಟೈ ಅಪ್ ಇದೆ. ಸೊ ಅವರು ಎಷ್ಟೋ ವರ್ಷದೊಳಗೆ ನೆಕ್ಸ್ಟ್ 20 years ವರೆಗೆ ಎಷ್ಟೋ % ಡೌನ್ ಮಾಡಿ ಕೊಡ್ತಾರೆ ಅಂತ ಒಂದು ಒಪ್ಪಂದ ಆಗಿದೆ. ಸೊ ಅದ್ರ ಪ್ರಕಾರ ಈ ಯುದ್ಧ ಗಿದ್ದ ರಷ್ಯಾ ವಾರ್ ಏನು ಲೆಕ್ಕಕ್ಕಿಲ್ಲ ನಮ್ಮ ನಾಲೆಜ್ ಪ್ರಕಾರ. ಒಪ್ಪಂದ ಮಾಡಿರ್ತೇವೆ ಆ ರೀತಿಯಲ್ಲಿ ಸಪ್ಲೈ ಆಗ್ತಾ ಇದೆ. ಬಟ್ ಇವರು ಗೈಲ್ ಅವರು ಏನ್ ಮಾಹಿತಿ ಹೇಳ್ತಾ ಇದ್ದಾರೆ ಅಂದ್ರೆ ಇಂಟರ್ನ್ಯಾಷನಲಿ ಜಾಸ್ತಿ ಆಗ್ತಾ ಇದೆ. ಇಂಟರ್ನ್ಯಾಷನಲಿ ಜಾಸ್ತಿ ಆದ್ರೂ ಮಿನಿಸ್ಕ್ಯೂಲ್ ಇವರು ಏರ್ಸುವಂತ ಒಂದು ಕ್ವಾಂಟಮ್ ಜಂಪ್ ಏನಿದೆ ಅಲ್ಲಿ ಆಗುವಂತದ್ದು ಪ್ರಮಾಣ ಏರಿಕೆ ಪ್ರಮಾಣ ಅದು ಟೋಟಲಿ ಅದು ಟ್ಯಾಲಿ ಆಗೋದಿಲ್ಲ ಇವರು ಒಟ್ಟಿನಲ್ಲಿ. ಈಗ ಆಲ್ ಇಂಡಿಯಾ ಲೆವೆಲ್ ಅಲ್ಲಿ 86 ರೂಪೀಸ್, ಅದ್ರ ಬದಲು ಎಲ್ಲ ಡೀಸೆಲ್ಗೆ ಹೋಗ್ತಾರೆ. ಕಳೆದ ವರ್ಷ ನಾವು ನೋಡುವ ಸಂದರ್ಭದಲ್ಲೆಲ್ಲ ₹55 ₹57 ಇತ್ತು. ಹೌದು, ₹57 ಇತ್ತು. ಈಗ ಟೋಟಲಿ ಚೇಂಜ್ ಆಗ್ಬಿಟ್ಟಿದೆ, ₹88 ಆಗಿದೆ. ಈಗ ₹88 ಆಗಿದೆ. ಎಸ್, ಈಗ ನಾನು ಆರಂಭದಲ್ಲಿ ಎತ್ತಿದ ಪ್ರಶ್ನೆ ಯಾಕಂತ ಹೇಳಿದ್ರೆ ನೀವು ಕೂಡ ಈಗ ನಿಮ್ಮ ಸಂಘದ ವತಿಯಿಂದ ಇರಬಹುದು, ನೀವು ಏನು ಒಂದು ಫಿಟ್ಟಿಂಗ್ ಸೆಂಟರ್ ನಡೆಸೋರಾಗಿ ಬಳಕೆದಾರರಾಗಿ ಕೂಡ ನೀವು ಒಂದಷ್ಟು ಜನಗೆಲ್ಲ ಹೇಳಿರ್ತೀರಿ CNG ಬಳಕೆ ಮಾಡಿ ಒಳ್ಳೆಯದು, ನಮಗೆ ಒಳ್ಳೆಯ ಪರ್ಫಾರ್ಮೆನ್ಸ್ ಸಿಗುತ್ತೆ, ಒಳ್ಳೆಯ ಏನು ಖರ್ಚು ಕಡಿಮೆ ಬರುತ್ತೆ ಮತ್ತೆ ಇನ್ನು ಮುಂದಕ್ಕೆ ಪೊಲ್ಯೂಷನ್ ಎಲ್ಲ ಇಲ್ಲ, ಪೊಲ್ಯೂಷನ್ ಎಲ್ಲ ನಾವು ಕಡಿಮೆ ಮಾಡಲಿಕ್ಕೆ ಆಗುತ್ತೆ ಅಂತೆಲ್ಲ ನೀವೆಲ್ಲ ಹೇಳಿಕೊಂಡು ಬಂದಿರ್ತೀರಿ ಸಹಜವಾಗಿ. ಆದರೆ ಈಗ ಈ ಪರಿಸ್ಥಿತಿಯನ್ನು ನೋಡುವಾಗ ಯಾವ ಲೆವೆಲಲ್ಲಿ ನಾವು ಪ್ರಮೋಟ್ ಮಾಡೋಕ್ಕಾಗತ್ತೆ CNGಯನ್ನು? ಈಗ ನೀವು ಮೇಡಮ್ ಯಾರಿಗಾದ್ರೂ ನೀವು ಪಕ್ಕದ ಮನೆಯವರಿಗೇನೆ ಮಾತನಾಡುವಾಗ ಆದ್ರು ಸರ್, ಈಗ ನಂದು 0 ಪ್ರಮೋಷನ್ ಆಗಿದೆ ಸರ್. ಯಾಕೆಂತ ಹೇಳಿದ್ರೆ ಮೊದ್ಲೇನಾಗ್ತಿತ್ತು ಅಂತ ಹೇಳಿದ್ರೆ ನಾನು ಹೇಳ್ತಾ ಇದ್ದೆ ಈ CNG ಇದನ್ನು ತಗೊಳ್ಳಿ, ವೆಹಿಕಲ್ ತಗೊಳ್ಳಿ, ನಮಗೆ ಬಹಳಷ್ಟು ಒಳ್ಳೆ ಇದಿದೆ. ಅಂಡ್ CNG ನಾವೀಗ ಮಾರುತಿ ಅರ್ಟಿಗಾ ಯೂಸ್ ಮಾಡ್ತಾ ಇದ್ದೇವೆ. ಇದ್ರ ಬಗ್ಗೆ ಏನು ಪರ್ಫಾರ್ಮೆನ್ಸ್ ಬಗ್ಗೆ 2 ಮಾತಿಲ್ಲ. ಅಂದ್ರೆ ತುಂಬಾ ಚೆನ್ನಾಗಿದೆ ವೆಹಿಕಲ್, ಬಹಳ ಇದಾಗಿದೆ. ನಮ್ಗೆ ಇಷ್ಟು ತಿಂಗಳು ಸಾಧಾರಣ ನಾವು ಮಾರ್ಚಿಂದ ಉಪಯೋಗ ಮಾಡ್ತಾ ಇದ್ದೀವಿ. ಹೌದು, ಕಳೆದ ವರ್ಷದಿಂದ ನಾವು 1 ವರ್ಷಕ್ಕಿಂತ ಜಾಸ್ತಿ ಆಯ್ತು CNG ಯೂಸ್ ಮಾಡೋದಕ್ಕೆ ಶುರು ಮಾಡಿ. ಅವಾಗಿಂದ ನಮ್ಗೆ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದೆ. ಹಾಗೆ ನಾನು ಸಾಕಷ್ಟು ಜನರಿಗೆ ಹೇಳಿದ್ದೇನೆ. ಆದ್ರೆ ಈಗ ಏನಾಗಿದೆ ಅಂತ ಹೇಳಿದ್ರೆ ಈ CNGಯ ದರ ಮೇಲೆ ಹೋದ ಕಾರಣ ನಾವೇನ್ ಹೇಳ್ತಿದ್ದೇವೆ ಅಂತ ಹೇಳಿದ್ರೆ ಈಗ CNG ವೆಹಿಕಲ್ಗೂ ಡೀಸೆಲ್ ವೆಹಿಕಲ್ಗೂ ಏನು ವ್ಯತ್ಯಾಸ ಇಲ್ಲ. ಡೀಸೆಲ್ ಅಂದ್ರೆ ನಿಮ್ಗೆ ಹೆಚ್ಚು ವೆರೈಟಿ ಸಿಗುತ್ತೆ, ಹೆಚ್ಚು ಕಂಪನೀಸ್, ಹೆಚ್ಚು ವೆರೈಟಿ ಸಿಗುತ್ತೆ. ಸೊ ಹಾಗಾಗಿ ನೀವು 2ರಲ್ಲಿ ಯಾವ್ದನ್ನ ಬೇಕಾದ್ರೂ ತಗೊಳ್ಬಹುದು. ಅವಾಗ ಏನಾಗುತ್ತೆ, ಈ ತರ ಸಿಚುಯೇಷನ್ ಇರುವಾಗ ನಮ್ಮಂತ ಗ್ರಾಹಕರು ಹೇಳದೇ ಇದ್ರೆ ಈ CNGನ ಪ್ರಮೋಟ್ ಮಾಡೋರು ಯಾರು? ಅಲ್ವಾ? ಒಬ್ಬ ಸಂತೃಪ್ತ ಏನು ಸ್ಯಾಟಿಸ್ಫೈಡ್ ಕಸ್ಟಮರೇ ಹೇಳುವಂತ ಮಾತು, ಅದು ನೀವು 100 ಜಾಹೀರಾತಿಗಿಂತಲೂ ದೊಡ್ಡದಾಗಿರುತ್ತೆ. ವರ್ಡ್ ಆಫ್ ಮೌತ್ ಅಂತ ನಾವು ಹೇಳ್ತೇವಲ್ವಾ. ಆಮೇಲೆ ಈಗ ನೋಡಿ, ನಾನು ಹೋಗಿ ಇನ್ನೊಂದು ಫ್ಯಾಮಿಲಿಗೆ ಹೇಳಿದೆ ಅಂತ ಇಟ್ಕೊಳ್ಳಿ, ಒಬ್ರು ಹೆಂಗಸಿಗೆ ಹೇಳಿದೆ, ನಮ್ಮ ಹೆಂಗಸರ ಗ್ರೂಪ್ ಅಲ್ಲಿ ಹೇಳಿದೆ, ಅದೇನಾಗುತ್ತೆ ಗಂಡಸರಿಗೆ ತಲುಪುತ್ತೆ. ಸೊ ನಮ್ಮ ಏನು ಈಗ ಏನಾಗಿದೆ ಅಂತ ಹೇಳಿ ನಾವು ಹೀಗೆ ಹೇಳುವಾಗ ಏನಾಗುತ್ತೆ, CNG ವೆಹಿಕಲ್ಗಿರುವ ಮಾರ್ಕೆಟೇ ಕಡಿಮೆ ಆಗುತ್ತಲ್ವಾ. ಅಂಡ್ ಇನ್ನೊಂದೇನಂದ್ರೆ ನಾವು ಸಹ ಪರಿಸರ ಪ್ರೇಮಿಗಳೇ, ನಮಗೂ ಸಹ ಪರಿಸರ ಉಳಿಸ್ಬೇಕು ಅಂತ ಆಸೆ ಇದೆ. ಬಟ್ ಪರಿಸರ ಜೊತೆ ನಮ್ಮ ಪಾಕೆಟ್ ನೋಡ್ಬೇಕಲ್ಲ ನಾವು, ಹೌದಾ? ಸೊ ಏನಾಗುತ್ತೆ ಅಂದ್ರೆ 2ರಲ್ಲಿ ಯಾವ್ದು ನಮ್ಗೆ ನಮ್ಮ ಸಂಸಾರಕ್ಕೆ ಯಾವ್ದು ಲಾಭದಾಯಕ ಅಂತ ನೋಡುವಾಗ, ಈಗ ನನಗೆ ಬರೋ ವರ್ಷ ಇನ್ನೊಂದು ವೆಹಿಕಲ್ ತಗೊಳ್ಬೇಕಾದ್ರೆ ನಾವು ಡೀಸೆಲ್ಗೆ ಹೋಗುವ ಅಂತ ನನ್ನ ಹಸ್ಬೆಂಡ್ ಹೇಳ್ತಾ ಇದ್ದಾರೆ. ಈಗಲೇ ಆ ರೀತಿ ಹೇಳ್ತಾ ಇದ್ದಾರೆ. ಪರಿಸ್ಥಿತಿ ಈ ರೀತಿ ಹೋಗ್ತಾ ಇರುವಾಗ ಮುಂದಕ್ಕೆ ದರ ಎಲ್ಲಿಗೆ ಬಂದು ನಿಲ್ಲುತ್ತೆ ಅನ್ನೋದನ್ನು ಒಂಥರ ಭಯ, ಒಂಥರ ಆತಂಕ. ಹೌದು, ಮತ್ತೆ ಇನ್ನೊಂದು ಇದು ಏರುವ ರೇಟ್ ನೋಡುವಾಗ, ಇದು ಸ್ಪೀಡ್ ನೋಡುವಾಗ, ಹೌದು,
ಇವರು ಲಾಭಕ್ಕೆ ಅಂತಲೇ ಮಾಡ್ತಾ ಇರೋದು ಅಂತ ನಮ್ಮ ಅನಿಸಿಕೆ. ಅಂದ್ರೆ ಇದರಲ್ಲಿ ಅವರಿಗೆ ಲಾಭ ಬೇಕಾದ್ರೆ ಸಿಗ್ತಾ ಇದೆ. ಹಾಗಾಗಿ ಇದೊಂದು ಒಳ್ಳೆ ಗೋಲ್ಡನ್ ಎಗ್ ಅಂತ ನಾವು ಹೇಳ್ತೇವಲ್ಲ, ಒಂದೊಳ್ಳೆ ಗೋಲ್ಡನ್ ಎಗ್ ಆಗಿದೆ ಅಂತ ನಮ್ಮ ಅಭಿಪ್ರಾಯ. ಮತ್ತೊಂದು, ಈಗ ಬೆಳಗಾವಿ ಮತ್ತೆ ಇದರಲ್ಲೆಲ್ಲ ಬೇರೆ ಕಡೆಯಲ್ಲಿ ಈಗ ಆಲ್ರೆಡಿ ಪೈಪ್ಡ್ ನ್ಯಾಚುರಲ್ ಗ್ಯಾಸ್ ಮನೆಗೆ ಸಪ್ಲೈ ಸ್ಟಾರ್ಟ್ ಆಗಿದೆ. ಹೌದು, ಆ ಮನೆಗೆ ಸಪ್ಲೈ ಸ್ಟಾರ್ಟ್ ಆಗುವಂತ ಇದು 47 ರೂಪಾಯಿ ಕೊಡ್ತಾ ಇದ್ದಾರೆ ಅವರು. 47 ರೂಪಾಯಿಗೆ ಸೇಮ್ ನೈಸರ್ಗಿಕ ಇದೆ CNG 45 ರೂಪಾಯಿಗೆ ಮನೆಗೆ ಕೊಡ್ತಾ ಇದ್ದಾರೆ. ನ್ಯಾಚುರಲ್ ಗ್ಯಾಸ್ ಎಲ್ಲಿ ಹೇಳಿದ್ರಿ ನೀವು? ಬೆಳಗಾವಿ. ಈವನ್ ಮುಂಬೈಯಲ್ಲೂ ಮಹಾನಗರ್ ಗ್ಯಾಸ್ ಸ್ಟಾರ್ಟ್ ಆಗ್ತಾ ಇದೆ, ಎಲ್ಲ ಪೈಪ್ಲೈನ್ ಎಲ್ಲ ಆಗ್ತಾ ಇದೆ ಇವಾಗ. ಗ್ರಾಜುವಲ್ ಈಗ ಸ್ಟಾರ್ಟ್ ಮಾಡ್ತಾರೆ. ಅವಾಗ ಎಷ್ಟು ರೇಟ್ ಮಾಡ್ತಾರೆ ಗೊತ್ತಿಲ್ಲ ಏನಂತೇಳಿ. ಈಗ ಶ್ರೀನಾಥ್ ಹೇಳಿದಾಗೆ ಈಗ 45 ರೂಪಾಯಿಯಲ್ಲಿ ಮನೆಗೆ ಕೊಡುವ ಸಂದರ್ಭದಲ್ಲಿ ಇಲ್ಲಿ ಯಾಕೆ ಇದು ರೇಟ್ ಈ ತರ, ಅಥವಾ ವೆಹಿಕಲ್ಗೆ ಕೊಡೋದಕ್ಕೆ? ಅದು ನಮಗೆ ಇನ್ನೂ ಕ್ಲಾರಿಟಿ ಸಿಗ್ತಾ ಇಲ್ಲ. ನಾವು ಕೇಳಿದಾಗ ಅವರು ಹೇಳ್ತಾ ಇದ್ದಾರೆ ಸೆಂಟ್ರಲ್ ಆಫೀಸಿಂದ ನಮಗೆ ಬರ್ತಾ ಇರೋದು, ಅವ್ರದ್ದು ಡೈರೆಕ್ಟಿವ್ ಸ್ಟೆಪ್ಸ್ ಏನಿದೆ ವಿ ಹ್ಯಾವ್ ಟು ಫಾಲೋ ದ್ಯಾಟ್ ಅಂತ ಹೇಳ್ತಾ ಇದ್ದಾರೆ. ಎಸ್ ನಾನು ಬರ್ತೇನೆ. ಈ ನಡುವೆ ನಮ್ಮ ಜೊತೆಗೆ ಮಂಗಳೂರಿನ ಮಂಡೋವಿ ಸಂಸ್ಥೆಯ ಸೇಲ್ಸ್ ಮ್ಯಾನೇಜರ್ ಮುರಳಿ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ತೆ. ಈಗ CNG ದರ ಹೋಗ್ತಾ ಇರುವಂತ ಸ್ಪೀಡ್ ನೋಡಿದ್ರೆ ಆಲ್ಮೋಸ್ಟ್ ಡೀಸೆಲ್ಗೆ ಸಮಸಮವಾಗಿ ಬಂದು ನಿಂತಿದೆ. ಎಸ್, ಒಟ್ಟು ಮಾರುಕಟ್ಟೆಯ ಒಂದು ಸಿನಾರಿಯೋ ಯಾವ ರೀತಿ ಉಂಟು, ನಿಮ್ಮ ಅಭಿಪ್ರಾಯ ಏನು ಸರ್? ಈಗ ಹೇಳಿ ಸರ್. ಮೊದಲಿಗೆ ಕಸ್ಟಮರ್ಸ್ಗೆ ಏನಂತ ಹೇಳಿದ್ರೆ ತುಂಬಾ ಕಡಿಮೆ ಸಿಗುತ್ತೆ ಅಂತ ಹೇಳಿ ನಾವು ಪ್ರಮೋಷನ್ಸ್ ಮಾಡ್ತಿದ್ವಿ. ಹೌದು, ಈಗ ಯಾವ ರೀತಿ ಪ್ರಮೋಷನ್ ಮಾಡ್ತೀರಿ? ಹೌದು, ಈಗ ಯಾವ ರೀತಿ ಪ್ರಮೋಷನ್ ಮಾಡ್ತೀರಿ ಸರ್? ಈಗ ನಿಮ್ಮ ಹತ್ರ ಬಂದು ಪ್ರಶ್ನೆ ಮಾಡೋದಿಲ್ವಾ? ಪ್ರಶ್ನೆ ಮಾಡ್ತಿದ್ದಾರೆ. ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ CNG ಮೊದಲನೇದಾಗಿ ಇವತ್ತು ಒಳ್ಳೆ ವರ್ಲ್ಡ್ ಎನ್ವೈರನ್ಮೆಂಟ್ ಡೇ ದಿನ ಮಾತಾಡ್ತಾ ಇದ್ದೀರಾ. ತುಂಬಾ ಒಳ್ಳೇದು. ಏನಂತ ಹೇಳಿದ್ರೆ CNG ಉಪಯೋಗ ಮಾಡೋದ್ರಿಂದ ಪರಿಸರದ ಮೇಲೆ ಒಳ್ಳೆ ಇದು ಪರಿಣಾಮ ಇದೆ. ಅದರಲ್ಲಿ ಎಮಿಷನ್ ತುಂಬಾ ಕಡಿಮೆ ಇರುತ್ತೆ, ಕಾರ್ಬನ್ ಡೈಆಕ್ಸೈಡ್ ಕಡಿಮೆ ಆಗತ್ತೆ. ಇದೆಲ್ಲ ಸ್ಪೆಷಲ್ ಪ್ರಮೋಷನ್ಸ್ ನಾವು ಮಾಡ್ತಿದ್ವಿ. ಗೋ ಗ್ರೀನ್ ಪಾಲಿಸಿಗೆ ಹೆಲ್ಪ್ ಆಗತ್ತೆ ಅಂತ ಹೇಳಿ ಕಸ್ಟಮರ್ಸ್ ಕೂಡ ತಗೊಂಡಿದ್ದಾರೆ. ಅಫ್ಕೋರ್ಸ್ ಇಲ್ಲಿ ಕೂತಿರೋದೆಲ್ಲ ನಮ್ ಕಸ್ಟಮರ್ಸ್ನೇ. ಜೊತೆಗೆ ಏನು ಅಂತ ಹೇಳಿದ್ರೆ ಅವ್ರು ಹೇಳ್ತಾ ಇರೋ ಹಾಗೆ 50 ರೂಪಾಯಿ 55 ರೂಪಾಯಿ ಇದ್ರೆ ತುಂಬಾ ಖುಷಿ ಆಗ್ತಿತ್ತು ಕಸ್ಟಮರ್ಗೆ. 55ರಿಂದ 60 ರೂಪಾಯಿ ತನಕ ಆಗ್ಬೋದಿತ್ತು. ಈಗ 88 ರೂಪಾಯಿ ಆಗಿರೋಂಥದ್ದು ನಿಜವಾಗ್ಲೂ ಶಾಕಿಂಗು. ನಮ್ಗೆ CNG ಹೇಳಕ್ಕೆ ಈಗ ನಮ್ಗೆ ಒಂಥರ ಮನ್ಸಲ್ಲಿ ಅಳಕಾಗತ್ತೆ ಸರ್. ಯಾಕೆಂದ್ರೆ 88 ರೂಪಾಯಿ ತುಂಬಾ ಕಾಸ್ಟ್ಲಿ ಆಯ್ತದು. ಹೌದು, ನಿಜ. ನಮ್ಮಲ್ಲಿ ಡೀಸೆಲ್ ಇಲ್ಲ ಅನ್ನೋ ಒಂದೇ ಕಾರಣಕ್ಕೆ ಹೇಳ್ತೀರಾ ಅಂತಾರೆ. ಬಟ್ ಇದರಲ್ಲಿ ತುಂಬಾ ಯೂಸ್ ತುಂಬಾ ಇದೆ. ಯಾಕಂದ್ರೆ CNG ವೆಹಿಕಲ್ಸ್ ಮೈಲೇಜ್ ಬಂದ್ಬಿಟ್ಟು ಪೆಟ್ರೋಲ್ 20 ಕಿಲೋಮೀಟರ್ ಕೊಟ್ರೆ ಇದು 30ರಿಂದ 31 ಕಿಲೋಮೀಟರ್ ಮೈಲೇಜ್ ಕೊಡುತ್ತೆ. ಡಿಸೈರ್ ಟೂರ್ ಅಂತ ವೆಹಿಕಲ್ ಒಬ್ಬ ಟ್ಯಾಕ್ಸಿ ಡ್ರೈವರಿಗೆ ತುಂಬಾ ಹೆಲ್ಪ್ ಆಗತ್ತೆ. ಸೊ ಇಂಥ ವರ್ಷನ್ಗೆ ಮಂಗಳೂರಲ್ಲಿ ಮಿಕ್ಕಿದ್ದು ದೂರದ್ದು ಗೊತ್ತಿಲ್ಲ, ಬಟ್ ನಮ್ಮ ಟೋಟಲ್ ಎಷ್ಟು ಬೆನಿಫಿಟ್ ಅಲ್ಲಿ ಸಾಧ್ಯ ಅದರಲ್ಲಿ ಗೈಲ್ ಕಂಪನಿ ಇಲ್ಲಿರೋ ಅಧಿಕಾರಿಗಳು ಮಾತಾಡಿದ್ರೆ ಬಹುಶಃ ಅಷ್ಟು ಅಡ್ಜಸ್ಟ್ ಆಗಲ್ಲ. ಯಾರಾದ್ರೂ ಸಂಬಂಧಪಟ್ಟವರು ಗೇಲ್ ಕಂಪನಿ ದೊಡ್ಡ ಅಧಿಕಾರಿಗಳನ್ನ ಇಲ್ಲಿಗೆ ಕರೆಸಿ ಮಾತಾಡಿದ್ರೆ ಮಾತ್ರ ಈ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಅದು ಇನ್ನೊಂದೇನಂದ್ರೆ ಯೂನಿಟ್ ಜಾಸ್ತಿ ಆದಷ್ಟು ಕಸ್ಟಮರ್ಗೆ ಹೆಲ್ಪ್ ಆಗತ್ತೆ. ಅವರು ಪೆಟ್ರೋಲ್ ಏನು ಫ್ಯೂಲ್ ಪಂಪ್ಸ್ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ನೀವು ಗೇಲ್ ಕಂಪ್ನಿಗೆ ಹೇಳಿ ನಮ್ಗೆ ಚೆನ್ನಾಗಿ ಆಗೋ ತರ ಆದ್ರೆ ನಾವು ಇನ್ನೂ ತುಂಬಾ ಜನ ಹಾಕೊಳ್ತೀವಿ ಅಂತ ಆಸೆ ಪಟ್ಟಿದ್ದಾರೆ. ಇದು ಅದೇ ನನ್ನ ಅಭಿಪ್ರಾಯ ಸರ್. ಗೇಲ್ ಕಂಪನಿ ಅವರ ದೊಡ್ಡ ಮಟ್ಟದ ಅಧಿಕಾರಿಗಳನ್ನ ಕರೆಸಿ ಮಾತಾಡೋರು ಯಾರಾದ್ರೂ ನಮ್ಗೆ ಸಹಾಯ ಮಾಡಿದ್ರೆ ತುಂಬಾ ಒಳ್ಳೇದಾಗತ್ತೆ ಅಂತ ನನ್ನ ಅಭಿಪ್ರಾಯ. ಎಸ್ ಮುರಳಿ ಸರ್, ಈ ನಡುವೆ ನೀವು ಒಳ್ಳೆಯ ಸಲಹೆ ಕೂಡ ಕೊಟ್ಟಿದ್ದೀರಿ. ಗೇಲ್ ಕಂಪನಿಯವರನ್ನೇ ಉನ್ನತ ಅಧಿಕಾರಿಯನ್ನು ಕರೆಸಿ ಮಾತಾಡಬೇಕಂತ ಜಿಲ್ಲಾಡಳಿತ, ನಮ್ಮ ಜನಪ್ರತಿನಿಧಿಗಳು ಮತ್ತು ನಿಮ್ಮ CNG ವೆಹಿಕಲ್ ಏನು ಯೂಸರ್ಸ್ ಅಸೋಸಿಯೇಷನ್ ಇದೆ ಅವರೆಲ್ಲ ನಿಟ್ಟಿನಲ್ಲಿ ಪ್ರಯತ್ನ ಮಾಡಬೇಕು. ಇದು ಮುರಳಿ ಸರ್, ಈಗ ಈ ಸಂದರ್ಭದಲ್ಲಿ ನಿಮಗೆ ಈಗ CNG ವೆಹಿಕಲ್ ಅನ್ನು ಪ್ರಮೋಟ್ ಮಾಡಲಿಕ್ಕೆ ಭಾರಿ ದೊಡ್ಡ ಚಾಲೆಂಜ್ ಆಗೋದಿಲ್ಲ ಸರ್? ಈಗ ಡೀಸೆಲ್ಗೆ ಸಮ ರೇಟ್ಗೆ ಬಂದು ನಿಂತಿರುವಾಗ ಜನರನ್ನು ನೀವು ಯಾವ ರೀತಿ ಕನ್ವಿನ್ಸ್ ಮಾಡಬಹುದು? ಹೌದು ಸರ್. ಈಗ ನೀವು ಹೇಳಿದ್ದು ಕರ್ನಾಟಕ ಇದು CNG ಪ್ರಮೋಷನ್
ಹೇಳ್ಬೇಕಂದ್ರೆ ತುಂಬಾ ಕಷ್ಟ ಆಗಿದೆ ನಮ್ಗೆ. ಇವಾಗ ಏನ್ ಹೇಳ್ತಿದಾರೆ ಅಂದ್ರೆ ಪೆಟ್ರೋಲೇ ತಗೊಳ್ತೀನಿ ಬಿಡಿ, 20 ರೂಪಾಯಿ ತಾನೆ, ಇನಿಷಿಯಲ್ ಆಗಿ ನಾನು ಯಾಕೆ ಒಂಚೂರು ಜಾಸ್ತಿ ಹಾಕ್ಬೇಕು, ಇನಿಷಿಯಲ್ ಕಾಸ್ಟ್ ಜಾಸ್ತಿ ಹಾಕೋ ಬದಲು ನಾನು ಪೆಟ್ರೋಲ್ಗೆ ಕೊಡ್ತೀನಿ, ಆ ತರ ಎಲ್ಲ ಕಸ್ಟಮರ್ ಮಾತಾಡ್ತಾರೆ. ಅವರ ಆ ಪ್ರಶ್ನೆಗಳಿಗೆ 88 ಎಸ್ ಇಲ್ಲಿ ಕಾಲ್ ಡಿಸ್ಕನೆಕ್ಟ್ ಆಗಿದೆ. ಏನೋ ಈಗ ಮುರಳಿಯವರು ಹೇಳಿದಂಥ ವಿಚಾರ ನಾನು ಶ್ರೀನಾಥ್ ರಾಯರ್, ನಾನು ಅವರು ಬರ್ತೇನೆ ನಿಮ್ಮ ಹತ್ತಿರ. ಗೇಲ್ ಕಂಪನಿಯ ಉನ್ನತ ಅಧಿಕಾರಿಗಳನ್ನು ಕರೆಸಿ ಅವರ ಜೊತೆಗೆ ಒಂದು ಸಮಾಲೋಚನಾ ಸಭೆ ಜಿಲ್ಲಾಡಳಿತವೋ ಅಥವಾ ನಮ್ಮ ಪಾರ್ಲಿಮೆಂಟ್ ಮೆಂಬರ್ಗಳೋ ಅಥವಾ ಸರ್ಕಾರದ ವತಿಯಿಂದ ಮಾಡಿದರೆ ಮಾತ್ರ ಎಲ್ಲೋ ದರ ಕಡಿಮೆ ಮಾಡಲಿಕ್ಕೆ ಸಾಧ್ಯತೆ ಉಂಟು ಅಂತ. ನೀವು ಏನು ನಾನು ಮೊನ್ನೆ ದಿವಸ ನೀವು ಮನವಿ ಕೊಟ್ಟಿದ್ದನ್ನು ಕೂಡ ನೋಡಿದೆ. ನಾವು ಒಂದು 3 ದಿನದ ಹಿಂದೆ ಕಳೆದ ಶುಕ್ರವಾರ ಬೆಳಿಗ್ಗೆ ನಾವು ಹೋಗಿ ಸಂಸದರನ್ನ ಭೇಟಿಯಾಗಿ ಪಾರ್ಲಿಮೆಂಟ್ ಮೆಂಬರ್ ಅನ್ನು ಭೇಟಿ ಮಾಡಿ, ಹೌದು, ಅವರು ಕೂಡ ನಮಗೆ ಜೊತೆ ಸ್ಪಂದಿಸಿ ಇದ್ದಾರೆ. ಅವರ PA ವಾಪಸ್ ನಮ್ಮನ್ನ ಫಾಲೋ ಅಪ್ ಮಾಡಿ ನಮ್ಮ ಹತ್ರ ಅಹವಾಲುಗಳನ್ನ ತಗೊಂಡು ಅದನ್ನ ಸಂಜೆ ಒಳಗೆ ನಾವು ಇದು ಮಾಡ್ತೇವೆ ಅಂತ. ಸೊ ವಿ ಆರ್ ವೇಟಿಂಗ್ ಫಾರ್ ಹಿಸ್ ಇದು ರಿಪ್ಲೈ ಏನಾಗುತ್ತೆ ಅಂತ. ಎಸ್, ಇದು ಹೆರಲ್ ಪಿಂಟ್ ಅವರೇ ಈಗ ಒಂದಷ್ಟು ವಿಚಾರಗಳನ್ನು ಮುರಳಿ ಅವರು ಕೂಡ ಹೇಳಿದರು. ಮಾಂಡವಿ ಮೋಟರ್ಸ್ನ ನಮಗೆ ಏನು ಪ್ರಮೋಟ್ ಮಾಡ್ತಾ ಇದ್ದೆವು, ಇದು ತುಂಬ ಈಕೋ ಫ್ರೆಂಡ್ಲಿ ಅಂತ. ಈಗ ನಿಮಗೆ ತುಂಬ ಜನ ನಿಮ್ಮಿಂದ ಎಕ್ಸ್ಪರ್ಟ್ ಒಪಿನಿಯನನ್ನು ಪಡೆದಿರ್ತಾರೆ. ಆಲ್ಮೋಸ್ಟ್ ಹೆಚ್ಚಿನವರು CNG ಗೆ ಕನ್ವರ್ಟ್ ಮಾಡುವಾಗ ಅಥವಾ ಡೈರೆಕ್ಟಾಗಿ CNG ವೆಹಿಕಲ್ ತಗೊಳ್ಳುವಾಗ ಕೂಡ, ಸರ್ ಇದರಲ್ಲಿ ಒಳ್ಳೆಯ ಪರ್ಫಾರ್ಮೆನ್ಸ್ ಬರುತ್ತಾ, ನಮಗೆ ನಿಜಕ್ಕೂ ಎಕನಾಮಿಕಲಿ ಆಗಿ ಇದೊಂದು ತುಂಬ ಫೀಸಿಬಲ್ ಅಂತೆಲ್ಲ ಕೇಳಿರ್ತಾರೆ. ಸೊ ನೀವು ಎಸ್ ಎಕನಾಮಿಕಲಿ ಜೊತೆಗೆ ಏನು ಪರಿಸರ ಸಹ್ಯ ಕೂಡ ಅಂತೆಲ್ಲ ಹೇಳಿರ್ತೀರಿ. ಈಗ ಇದು ರೇಟ್ ಡೀಸೆಲ್ಗೆ ಸಮವಾಗಿ ಬಂದು ನಿಂತಿರುವಾಗ ಏನು ಸವಾಲುಗಳು ನಿಮಗೆ ಬಂದು ನಿಂತಿರುತ್ತೆ ನಿಮ್ಮ ಎದುರು? ಸರ್, ಸವಾಲುಗಳಂದ್ರೆ ಈಗ ನಮ್ಮ ಕನ್ವಿನ್ಸಿಗೋಸ್ಕರ ಮತ್ತೆ ನಮಗಿಂತ ಮುಂಚೆ ಈ ಡೆಲ್ಲಿಯಲ್ಲಿ ಬಾಂಬೆಯಲ್ಲಿ ಸ್ಟಾರ್ಟ್ ಆಗಿ ಅರೌಂಡ್ 15 ಇಯರ್ಸ್ ಆಯ್ತು. CNG ಸ್ಟಾರ್ಟ್ ಆಗಿ 15 ಇಯರ್ಸ್ ಆಯ್ತು. ಓಕೆ, ವಾಟ್ ಎವರ್. ಆದರೆ 60 ರೂಪೀಸ್ಗಿಂತ ಎಲ್ಲೂ ಕೂಡ ಜಾಸ್ತಿ ರೇಟ್ ಹೋಗಿರ್ಲಿಲ್ಲ ಇಷ್ಟರವರೆಗೆ. ಮ್ಯಾಕ್ಸಿಮಮ್ 40 ಸ್ಟಾರ್ಟ್ ಆದ 45, 50 ಆ ರೇಂಜಲ್ಲಿ ಎಲ್ಲ ಕಡೆ ಇತ್ತು. ಈಗ ನಮ್ದು ಬ್ಯಾಡ್ ಲಕ್ ಏನೋ ಗೊತ್ತಿಲ್ಲ, ಇಲ್ಲಿ ಮ್ಯಾಂಗ್ಳೂರಲ್ಲಿ ಸ್ಟಾರ್ಟ್ ಆಗಿ 1 ಇಯರ್ ಆಗ್ಬೇಕಾದ್ರೆ ಎಲ್ಲ ರೇಟ್ ಜಾಸ್ತಿ ಆಗ್ತಾ ಇದೆ. ಮತ್ತೆ ಸ್ಪೆಷಲಿ ಎಲ್ಲದಕ್ಕಿಂತ ಜಾಸ್ತಿ ಮ್ಯಾಂಗ್ಳೂರಲ್ಲಿ ಆಗ್ತಾ ಇದೆ. ನೋಡಿ, ಪಕ್ಕದ ಉಡುಪಿಯಲ್ಲಿ ಇವತ್ತಿನವರೆಗೂ 73 ರೂಪೀಸ್ ಇದೆ. ಅಲ್ಲಿ ಸೇಲ್ ಮಾಡ್ತಾ ಇರೋದು ಉಡುಪಿಯಲ್ಲಿ 73 ಇದೆ. ಹೌದು, ಈಗ 88. ಏನು ನ್ಯಾಯ ಇದು ಸರ್? ಅದು ಇನ್ನೊಂದು ವಿಷಯ ಏನಂದ್ರೆ, ಅಲ್ಲಿ ಸೇಲ್ ಮಾಡ್ತಾ ಇರೋದು ಅದಾನಿ ಕಂಪನಿ, ಪ್ರೈವೇಟ್ ಕಂಪನಿ. ಇಲ್ಲಿ ನಮ್ಮ ಮಂಗಳೂರಲ್ಲಿ ಇರೋದು ಗೇಲ್ ಗೌರ್ಮೆಂಟ್ ಕಂಪನಿ. ಈ ಗೌರ್ಮೆಂಟ್ ಕಂಪನಿ ಹತ್ರನೇ ಅದಾನಿ ಅವರು ಪರ್ಚೇಸ್ ಮಾಡ್ತಾ ಇದ್ದಾರೆ. ಅಲ್ಲಿ ಇವರ ಹತ್ರ ಪರ್ಚೇಸ್ ಮಾಡಿ ಅಲ್ಲಿ ಅವರಿಗೆ ಸೇಲ್ ಮಾಡ್ಲಿಕ್ಕೆ ವರ್ಕೌಟ್ ಆಗ್ತಾ ಇದೆ, ಇವರಿಗೆ ವರ್ಕೌಟ್ ಆಗ್ತಾ ಇಲ್ಲ ಅಂದ್ರೆ ಏನು ವಿಷಯ ಅಂತ ಇಂಡಿಯಾದಿಂದ ಪೆಟ್ರೋಲ್ ಡೀಸೆಲ್ ನೇಪಾಳದವರು ಖರೀದಿ ಮಾಡಿ ಅಲ್ಲಿ ಕಡಿಮೆ ಕೊಟ್ಟ ತರನೇ. ಹೌದು. ಮತ್ತೆ ಇನ್ನೊಂದು ವಿಷಯ ಏನಂದ್ರೆ, ನಾವೆಲ್ಲ ಕನ್ವಿನ್ಸ್ ಮಾಡಿ ಈ ತರ ಬೇರೆ ಕಡೆ ಕಮ್ಮಿ ಇದೆ, ಮತ್ತೆ ಪೊಲ್ಯೂಷನ್ ಫ್ರೆಂಡ್ಲಿ, ನಿಮ್ಗೆ ಒಳ್ಳೆ ಪರ್ಫಾರ್ಮೆನ್ಸ್ ಬರ್ತದೆ, ಅದು ಇದು ಅಂತ ಹೇಳಿ ನಮ್ದು ಜಸ್ಟ್ ಡೈಲಿ ಸಹ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ನಮ್ದು ಅಡ್ವರ್ಟೈಸ್ಮೆಂಟ್ ಇದೆ. ಸೊ ನಮ್ಗೆ ಫೋನ್ ಮಾಡಿ ನಮ್ಮ ಹತ್ರ ಅಡ್ವೈಸ್ ಕೇಳ್ತಾರೆ, ಇನ್ನು ತಗೊಳ್ಬಹುದಾ? ನಾವೆಲ್ಲ ಹೇಳಿದ್ದೇವೆ, ಒಳ್ಳೆ ಅಡ್ವೈಸ್ ಮಾಡಿದ್ದೇವೆ, ತುಂಬಾ ವೆಹಿಕಲ್ಗೆ ಫಿಟ್ಟಿಂಗ್ ಮಾಡಿದ್ದೇವೆ ನಾವು. ಈಗ ಬಂದು ಕಸ್ಟಮರ್ ಅಲ್ಟಿಮೇಟ್ಲಿ ಎಂತ ಮಾಡ್ತಾರೆ ಅಂದ್ರೆ, ರೇಟ್ ಜಾಸ್ತಿ ಆಗ್ಬೇಕಾದ್ರೆ ಅವ್ರು ಮೈಲೇಜ್ ಇಶ್ಯೂ ಅಲ್ಲಿ ಬರ್ತಾರೆ, ನಮ್ಗೆ ಮೈಲೇಜ್ ಕೊಡ್ತಾ ಇಲ್ಲ ಅಂತೇಳಿ. ಆಕ್ಚುಲಿ ಏನ್ ವಿಷಯ ಅಂದ್ರೆ, ಆಲ್ಮೋಸ್ಟ್ ಒಂದು 50% ಮೈಲೇಜ್ ಜಾಸ್ತಿ ಬರ್ತದೆ. ಅಂದ್ರೆ ನಾರ್ಮಲಿ ವೆಹಿಕಲ್ ಒಂದು 12 ಕೊಟ್ರೆ ಒಂದು ಆವರೇಜ್ ಮೈಲೇಜ್, ಇದರಲ್ಲಿ ಒಂದು 24 ತನಕ ಮೈಲೇಜ್ ಬರ್ತದೆ ಆಲ್ಮೋಸ್ಟ್. ಕೆಲವು ಸರ್ತಿ ಇಂಜಿನ್ ಏನಾದರೂ ಇಶ್ಯೂ ಇಂದ ಪೆಟ್ರೋಲಲ್ಲಿ ಸಹ ಪ್ರಾಬ್ಲಮ್ ಇರ್ತದೆ, ಮೈಲೇಜ್ ಕಡಿಮೆ ಇರ್ತದೆ. ಅಂಥದ್ರಲ್ಲಿ ಇವರು ಬಂದು ಕಸ್ಟಮರ್ಸ್ ಏನು ಮಾಡ್ತಾರೆ, ಅಲ್ಟಿಮೇಟ್ಲಿ ಅವರಿಗೆ ಸಾಗೋದು ಅವರು ರೇಟ್ ಜಾಸ್ತಿ ಆಗಿರೋದ್ರಿಂದ ಅವರಿಗೆ ಮೈಲೇಜಲ್ಲಿ ತುಂಬ ಡಿಫ್ರೆನ್ಸ್ ಕಾಡ್ತದೆ. ಮತ್ತು ನಮ್ಮ ಹತ್ರ ಬಂದು ಆರ್ಗ್ಯುಮೆಂಟ್ ಮಾಡ್ತಾ ಇರ್ತಾರೆ. ಎಲ್ಲ ಇಶ್ಯೂಸ್ ಬಂದಿದೆ ಇವಾಗ. ಮತ್ತು ನಾವು ಹೊಸ ವೆಹಿಕಲ್ಸ್ ಕನ್ವರ್ಷನ್ ಮಾಡಲಿಕ್ಕೆ ಕನ್ವಿನ್ಸ್ ಮಾಡಲಿಕ್ಕೆ ಅವರು ಫಸ್ಟ್ ಆಫ್ ಆಲ್ ನಮ್ಮ ಹತ್ರ ಇನ್ಕ್ವೈರಿ ಮಾಡೋದಿಲ್ಲ. ಯಾಕಂದರೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಗೊತ್ತಾಗಿ ರೇಟ್ ಜಾಸ್ತಿ ಆಯಿತು ಅಂತೇಳಿದರೆ ಈ ಮೈಲೇಜ್ ಇಶ್ಯೂ ಬರೋದಿಲ್ಲ. ಅವಾಗ ಎಲ್ಲ ಡೀಸೆಲ್ ರೇಟಿಗೆ ಬರುವಾಗ ಫಿಟ್ಟಿಂಗ್ ತುಂಬ ಕಡಿಮೆ ಆಗಿಬಿಟ್ಟಿದೆ. ಇವಾಗ ಫಿಟ್ಟಿಂಗ್ಸ್ ತುಂಬ ಕಡಿಮೆ ಆಗಿದೆ ಈಗ. ಎಸ್, ಇದು ನಿಜಕ್ಕೂ ನಾವು ಏನು ಆಲೋಚನೆ ಮಾಡಬೇಕಾದ, ಚಿಂತೆ ಮಾಡಬೇಕಾದ ವಿಚಾರ ಕೂಡ. ಯಾಕಂತ ಹೇಳಿದ್ರೆ CNGಗೆ ಕನ್ವರ್ಟ್ ಆಗಬೇಕು, ಅದನ್ನು ಬಳಕೆ ಮಾಡಬೇಕು, ಅದರ ಪ್ರಚಾರ ಮಾಡಬೇಕು. ನಾವು ಏನು ಪರಿಸರದ ಮೇಲಿನ ಕನ್ಸರ್ನ್, ಇಂಧನ ಬಳಕೆಯ ಮಿತಗೊಳಿಸಬೇಕು ಅನ್ನೋಂತೆಲ್ಲ ಕನ್ಸರ್ನಿಂದಾಗಿ CNG ಬಗ್ಗೆ ಏನು ನ್ಯಾಚುರಲ್ ಗ್ಯಾಸ್ ಬಗ್ಗೆ
ಮಾತಾಡಿಕೊಂಡು ದೀರ್ಘಕಾಲದಿಂದ ನೀವು ಹೇಳಿದಾಗೆ ಡೆಲ್ಲಿಯಲ್ಲಿ ಅವತ್ತೇ ಸ್ಟಾರ್ಟ್ ಮಾಡಿದ್ದಾರೆ, ಸರ್ಕಾರ ಮಾತಾಡ್ತಾ ಉಂಟು. ಆದರೆ ಈಗ ಪರಿಸ್ಥಿತಿ ಉಲ್ಟಾ ಆಗ್ತಾ ಉಂಟು. ನಿಮಗೆ ಮಾತನಾಡಲಿಕ್ಕೆ ಆಸ್ ಎ ಟೆಕ್ನಿಷಿಯನ್ ಆಗಿ ಕೂಡ ನಿಮಗೆ ಇನ್ನೊಂದು ಟೆಕ್ನಿಕಲ್ ವಿಷಯದಲ್ಲಿ ಹೇಳುವುದಾದ್ರೆ ನೋಡಿ, ಈಗ ಲೇಟೆಸ್ಟ್ ಏನು BS6 ವೆಹಿಕಲ್ಸ್ ಇದೆ. BS6 ಅಂದ್ರೆ ಭಾರತ್ ಸ್ಟೇಜ್ ಅಂತೇಳಿ ಬಂದು ಒಂದು 20 years ಆಯಿತು. ಭಾರತ್ 1, ಭಾರತ್ 2, 3, 4 ಇವಾಗ 6 ಬಂದಿದೆ. ಈ ಭಾರತ್ 6 ಅಲ್ಲಿ ಏನು ಮಾಡಿದ್ದಾರೆ ಅಂದರೆ ಏನಾದರೂ ಟೆಕ್ನಿಕಲಿ ಇದು ಮಾಡಿ ಪೊಲ್ಯೂಷನ್ ಕಡಿಮೆ ಮಾಡಿದ್ದಾರೆ, ಪೆಟ್ರೋಲಲ್ಲಿ ಇರ್ಬೋದು, ಡೀಸೆಲಲ್ಲಿ ಇರ್ಬೋದು. ಈಗ ಹೈಯೆಸ್ಟ್ ಕನ್ವರ್ಷನ್ ಆಗ್ತಿದ್ದು ಓಲ್ಡ್ ವೆಹಿಕಲ್ಸ್ಗೆ. ಓಲ್ಡ್ ವೆಹಿಕಲ್ಸ್ ಅಲ್ಲಿ ಪೊಲ್ಯೂಷನ್ ಜಾಸ್ತಿ ಇತ್ತು. ಸೊ ಈ ಪೊಲ್ಯೂಷನ್ ಇರುವ ವೆಹಿಕಲ್ಗೆ ಕನ್ವರ್ಷನ್ ಆಗ್ತಾ ಇದ್ದುದರಿಂದ ಪೊಲ್ಯೂಷನ್ ಅಲ್ಟಿಮೇಟ್ಲಿ ಕಡಿಮೆ ಆಗ್ತಾ ಇತ್ತು. ಇವರುಗಳು ಏನಂದ್ರೆ ಇವರು ಸಪೋರ್ಟ್ ಮಾಡಬೇಕಿತ್ತು, ರೇಟ್ ಕಡಿಮೆ ಮಾಡಿ, ಇಲ್ಲದ್ರೆ ಒಂದು ಸ್ಟೇಬಲ್ ರೇಟ್ ಇಟ್ಟು. ಅದು ಬಿಟ್ಟು ರೇಟ್ ಜಾಸ್ತಿ ಮಾಡ್ತಿರ್ಬೇಕಾದ್ರೆ ಕಸ್ಟಮರ್ಗೆ ಒಂದು ಪೊಲ್ಯೂಷನ್ ಕಡಿಮೆ ಮಾಡೋದು ಬಿಟ್ಟು ಪೊಲ್ಯೂಷನ್ ಜಾಸ್ತಿ ಮಾಡ್ಲಿಕ್ಕೆ ಒಂದು ಸಪೋರ್ಟ್ ಮಾಡಿದಾಗೆ ಇದು ಆಯ್ತು ಇವಾಗ. ಮತ್ತೆ ಇನ್ನೊಂದು ವಿಷಯ ಏನಂದ್ರೆ ಓಲ್ಡ್ ವೆಹಿಕಲ್ಸ್ ಅಲ್ಲಿ ಒಂದು ಕಾರ್ಬನ್, ಈ ಪೊಲ್ಯೂಷನ್ ಕಾರ್ಬನ್ ಏನಿದೆ ಅದನ್ನು ಸೈಲೆನ್ಸರ್ ಇಂದ ಅಂದ್ರೆ ಎಕ್ಸಾಸ್ಟ್ ಇಂದ ಪರಿಸರಕ್ಕೆ ಹೋಗದಾಗಿ ಒಂದು ಕ್ಯಾಟಲಿಕ್ ಕನ್ವರ್ಟರ್ ಅಂತೇಳಿ ಕೊಟ್ಟಿರ್ತಾರೆ. ಈ ಕ್ಯಾಟಲಿಕ್ ಕನ್ವರ್ಟರ್ ಏನಂದ್ರೆ ಈ ಕಾರ್ಬನ್ ಸ್ಟೋರ್ ಆಗಿ ಒಂದು 4-5 years ಅಲ್ಲಿ ಬ್ಲಾಕ್ ಆಗಿಬಿಡ್ತದೆ. ಬ್ಲಾಕ್ ಆಗಿ ವೆಹಿಕಲ್ ಪಿಕಪ್ ಸಿಗದೇ ಇರುವಾಗ ಈ ಗ್ಯಾರೇಜ್ ಇರ್ಬೋದು, ವರ್ಕ್ಶಾಪ್ ಇರೋದು, ಅಲ್ಲಿಗೆ ಹೋಗ್ತಿರ್ಬೇಕಾದ್ರೆ ಅವ್ರು ಹೇಳ್ತಾರೆ ಇಲ್ಲ ಇದರದ್ದು ಕ್ಯಾಟಲಿಕ್ ಕನ್ವರ್ಟರ್ ಬ್ಲಾಕ್ ಆಗಿದೆ, ಇದನ್ನು ತೆಗೆದು ಬಿಡ್ಬೇಕಂತೇಳಿ ಈ ಓಲ್ಡ್ ವೆಹಿಕಲ್ಸ್ ಅಲ್ಲಿ. ಮತ್ತೆ ಏನ್ ಮಾಡ್ತಾರೆ, ಆ ಕ್ಯಾಟಲಿಕ್ ಕನ್ವರ್ಟರ್ ಅನ್ನು ತೆಗೆದು ಬಿಡ್ತಾರೆ. ತೆಗೆದು ಬಿಡುವಾಗ ಏನಾಗ್ತದೆ, ಇದು ಓಪನ್ ಆಯ್ತು, ಸೈಲೆನ್ಸರ್ ಎಕ್ಸಾಸ್ಟ್ ಸಿಸ್ಟಮ್ ಓಪನ್ ಆಯ್ತು. ಸೊ ಈಗ BS6 ಗಿಂತ ಮುಂಚೆ ಏನು ಇದ್ದ ಗಾಡಿಗಳು, ವೆಹಿಕಲ್ಗಳು ಆ ಕೆಟಗರಿಗೆ ಇದು ಬಂದ್ಬಿಟ್ಟಿತ್ತು. ಸೊ ನಿಮ್ಗೆ ಆ ಕಾರ್ಬನ್ ಏನ್ ಕ್ರಿಯೇಟ್ ಆಗ್ತದೆ ಡೈರೆಕ್ಟ್ಲಿ ಎನ್ವೈರನ್ಮೆಂಟ್ ಅಲ್ಲಿ ನಿಮ್ಗೆ ಹೊರಗಡೆ ಬರ್ತದೆ. ಅವಾಗ ಚೆಕ್ ಮಾಡೋರು ಯಾರಿಲ್ಲ, ಏನಿಲ್ಲ. ಅಂಥದ್ರಲ್ಲಿ ಕಸ್ಟಮರಿಗೆ ಪ್ರಾಫಿಟ್ಗೋಸ್ಕರ ಏನೋ ಉಳಿತದ ಸೇವಿಂಗ್ಸ್ಗೋಸ್ಕರ ಕನ್ವರ್ಷನ್ ಅವ್ರು ಮಾಡ್ತಾರೆ. ಸೊ ಡೈರೆಕ್ಟ್ ಆಗಿ ಏನಾಗ್ತದೆ, ಕ್ಯಾಟಲಿಕ್ ಕನ್ವರ್ಟರ್ ಇರಲಿ ಇಲ್ಲದಿರಲಿ ನಿಮಗೆ ಪೊಲ್ಯೂಷನ್ ಲೆವೆಲ್ ಈ CNG ಇಂದಾಗಿ ಕಡಿಮೆ ಆಗ್ತದೆ. ಸೊ ನಾನೊಂದು CNGಗೆ ಒಂದು ಸಪೋರ್ಟ್ ಮಾಡಿದ್ರೆ ಅದು ಎನ್ವೈರ್ಮೆಂಟ್ಗೆ ತುಂಬಾ ಒಳ್ಳೇದಿತ್ತು ಅಂತೇಳಿ ನೀವು ಆ ರೀತಿಯ ಕನ್ಸರ್ನ್ ಇಂದೆಲ್ಲ ಮಾಡಿಕೊಂಡು ಬಂದಿದ್ರಿ. ಆದ್ರೆ ಈಗ ಪರಿಸ್ಥಿತಿ ಈಗ ನೀವು ಯಾವ ರೀತಿ ಕನ್ವಿನ್ಸ್ ಮಾಡೋದು ಅನ್ನೋದೇ ದೊಡ್ಡ ಸವಾಲಲ್ವಾ? ಈಗ ನೋಡಿ ಮುರಳಿ ಅವರು ಹೇಳಿದಾಗ ಹೊಸದಾಗಿ ವೆಹಿಕಲ್ ಪರ್ಚೇಸ್ ಮಾಡುವವರನ್ನು ಕೂಡ ಕನ್ವಿನ್ಸ್ ಮಾಡೋದು ಕಷ್ಟ. ನೀವು ಒಬ್ಬ ಟೆಕ್ನಿಕಲ್ ಎಕ್ಸ್ಪರ್ಟ್ ಆಗಿ ಕೂಡ ಇಂಥ ಸಂದರ್ಭದಲ್ಲಿ ಬಾರಿ ದೊಡ್ಡ ಸವಾಲು ಅಲ್ವಾ? ನಮ್ಮ ಜೊತೆಗೆ ಟ್ಯಾಕ್ಸಿ ಮಾಲಕರಾಗಿರುವಂತಹ ಮೆಲ್ವಿನ್ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ಮೆಲ್ವಿನ್ ಅವರು ನಮಸ್ಕಾರ. ನಮಸ್ಕಾರ ಸರ್. ಈಗ CNG ದರ ಡೀಸೆಲ್ನ ಪಕ್ಕ ಬಂದು ನಿಂತಿದೆ. ಸರಿ ಸರ್, ಏನ್ ಹೇಳ್ತೀರಿ ಸರ್? ತುಂಬಾ ಬೇಸತ್ತು ಹೋಗಿದ್ದೇವೆ. ನನ್ನಂತಹ ತುಂಬಾ ಗ್ರಾಹಕರು CNG ಬಳಕೆದಾರರು ತುಂಬಾ ಬೇಸತ್ತು ಹೋಗಿದ್ದಾರೆ. ಅಂದ್ರೆ ನಮ್ಗೆ ನಾವು ಗಾಡಿ ಇಟ್ಕೊಳ್ಳಿಕ್ಕೆ ಹೋಗುವಾಗ ನಮ್ಮ ಶೋರೂಮ್ ಅವರು ಹೇಳಿದ್ರು ಡೀಸೆಲ್ ತಗೊಳ್ಳಿ. ನಾನು ಇದ್ದಿದ್ದೆ ಹೋಗುವಾಗ ಅವರು ಹೇಳಿದ್ರು ಡೀಸೆಲ್ ತಗೊಳ್ಬೇಡಿ, ಈಗ CNG ಬಂದಿದೆ, ಒಳ್ಳೆ ಪರ್ಫಾರ್ಮೆನ್ಸ್ ಉಂಟು, ಒಳ್ಳೆ ಮೈಲೇಜ್ ಉಂಟು. ಹಾಗೆ ನಾವು ತಗೊಳ್ಳಿಗೆ ನಾನು ಮತ್ತೆ ಕಂಪ್ಯಾರಿಸನ್ ಮಾಡಿದ್ದೆ ಬೇರೆ ಕಡೆಯಲ್ಲೆಲ್ಲ 42-45 rupees ಅಲ್ಲಿ CNG ಸಿಗ್ತಾ ಇತ್ತು. ಹಾಗೆ ನಾವು ತಗೊಳ್ಳಿಗೆ ಹೋದೆವು. ಒಂದು ವರ್ಷ ನಮ್ಗೆ ಗಾಡಿ ತಗೊಂಡು 1 ವರ್ಷ ತಗೊಂಡು ನಮ್ಗೆ CNG ಇಲ್ಲಿ ಸಪ್ಲೈ ಇಲ್ಲ ಆಯ್ತು. ಆ ನಂತರ 1 ವರ್ಷ ನಂತರ ಸಪ್ಲೈ ಮತ್ತೆ ಸ್ಟಾರ್ಟ್ ಆಯ್ತು, ಒಳ್ಳೆ ಪರ್ಫಾರ್ಮೆನ್ಸ್ ಇತ್ತು. ಸಡನ್ಲಿ ರೇಟ್ ಜಾಸ್ತಿ ಆಯ್ತು. 46 ಇಂದ 49 ಆಯ್ತು, 52 ಆಯ್ತು, 55 ಆಯ್ತು, 65 ಆಯ್ತು. ಹಾಗಾಗಿ ಈಗ 88 ಆಗಿ ಬಂದಿದೆ. ಡೀಸೆಲ್ಗಿಂತ ಜಾಸ್ತಿ ಆಗಿ ಹೋಯ್ತು. ನಮ್ಗೆ ಪೆಟ್ರೋಲ್ ಅಲ್ಲಿ ವೆಹಿಕಲ್ ಇದು ಮಾಡಿಕ್ಕೆ ತುಂಬಾ ಕಷ್ಟ ಆಗ್ತದೆ. ನಮ್ಮಲ್ಲಿ ಗ್ರಾಹಕರು ತುಂಬಾ ಮಾಡ್ತಾರೆ, ನೀವು ಯಾವ ಇಷ್ಟು ರೇಟ್ ಯಾಕೆ, ನಮ್ಮ ಪ್ರಾಬ್ಲಮ್ ಯಾರಿಗೆ ಹೇಳಿ ಆಗುದಿಲ್ಲ, ನಮ್ಮ ಕಷ್ಟ ನಮ್ಗೆ ಯಾರಿಗೆ ಹೇಳಿ ಆಗುದಿಲ್ಲ. ಹಾಗೆ ಆಗಿದೆ ಸರ್. ಹೌದು. ಈಗ ನೀವೆಲ್ಲ ಒಂದು ಕಡೆ ಏನು ಸ್ವಲ್ಪ ಆರ್ಥಿಕವಾಗಿ ಉಳಿತಾಯ ಆಗಲಿ, ಇನ್ನೊಂದು ಕಡೆ ಪರಿಸರಕ್ಕೆ ಕೂಡ ಏನು ತೊಂದರೆ ಆಗೋದು ಬೇಡ, ಈ ಎಲ್ಲ ಕಾರಣಕ್ಕಾಗಿ ಈ ಏನು ನ್ಯಾಚುರಲ್ ಗ್ಯಾಸ್ CNG ಅನ್ನು ಬಳಕೆ ಮಾಡಿಕೊಂಡ್ರಿ. ಆದರೆ ಇವತ್ತು ನೋಡಿ ಇಂಥ ಒಂದು ಸಂಕಷ್ಟಕ್ಕೆ ಎದುರಾಗಿದ್ದೀರಿ. ಈಗ ನಿಮ್ಮ ಟ್ಯಾಕ್ಸಿ ಇತರ ಮಾಲೀಕರೆಲ್ಲ ನಿಮ್ಮ ಹತ್ರ ಪ್ರಶ್ನೆ ಮಾಡೋದಿಲ್ವಾ? ಏನು ಮೆಲ್ವಿನ್ರೆ? ಪ್ರಶ್ನೆ ಮಾಡ್ತಾರೆ. ಮತ್ತೊಂದು ವಿಷಯ, ನಾನು ಎಲ್ಲ ಸ್ಟೇಟ್ಗೆ ಹೋಗ್ತಿದ್ದೇನೆ, ತಮಿಳುನಾಡು, ಬ್ಯಾಂಗ್ಳೂರು, ಗೋವಾ ಹಾಗೆಲ್ಲ ಹೋಗುವಾಗ ಒಂದೊಂದು ಕಡೆಯಲ್ಲಿ ಒಂದೊಂದು ರೇಟ್, ಇದ್ರ ಲಾಜಿಕ್ ಅಂತ ಗೊತ್ತಾಗುದಿಲ್ಲ. ಕೆಲವೊಂದು ಕಡೆಯಲ್ಲಿ ಈಗ 83 ಆದ್ರೆ ಸ್ಟಿಲ್ ನಾವು ಕೆಲವು ಕಡೆ 72 ರೇಟ್ ಉಂಟು, 75 ರೇಟ್ ಉಂಟು. ಆದ್ರೆ ಹೈಯೆಸ್ಟ್ ಇದು ಮೆಲ್ವಿನ್ ಅವರೇ, ಹೈಯೆಸ್ಟ್ ರೇಟ್ ಮಂಗಳೂರಲ್ಲಿ ಏನಂತ?
ಹೈಯೆಸ್ಟ್ ರೇಟ್ ಮಂಗಳೂರಲ್ಲಿ. ಈಗ ನೀವು ವೆಹಿಕಲ್ ತಗೊಳ್ಳುವಾಗ ಅದು ರೇಟ್ 42 ಇತ್ತು. ನಾನು ಬೇರೆ ಕಡೆ ಬೇರೆ ಸ್ಟೇಟ್ ಅಲ್ಲಿ ಇದು ಮಾಡುವಾಗ ಆ ನಂತರ ನಾನು ಬೇರೆಯವ್ರಿಗೆ ಕೇಳಿ ನಾನು ವೆಹಿಕಲ್ ತಗೊಂಡೆ. 12 ಲಕ್ಷ ಕೊಟ್ಟು ನಾವು ಗಾಡಿ ತಗೊಂಡೆ. ಅದರಂತ 1 ವರ್ಷದ ಪರ್ಫಾರ್ಮೆನ್ಸ್ ಒಳ್ಳೆ ನೋಡಿ ನಾವು ಇನ್ನೊಂದು 2 ವೆಹಿಕಲ್ ತಗೊಂಡೆ. ಈಗ 2 ವೆಹಿಕಲ್ ಅಲ್ಲಿ ನಂಗೆ ಅದು CNG ಇಲ್ಲಾಂದ್ರೆ ನಮ್ಗೆ ಪೆಟ್ರೋಲ್ ಓಡಿಸಿದ್ರೆ ಅದು ಭಯಂಕರ ತುಂಬಾ ಲಾಸ್ ಆಗ್ತದೆ ನಮ್ಗೆ. ಸೊ ಈಗ ನೀವು ಎಲ್ಲಾ ಕಡೆ ವಿಚಾರಿಸಿ ಒಳ್ಳೆ ಪರ್ಫಾರ್ಮೆನ್ಸ್ ಬರುತ್ತೆ ಮತ್ತೆ ಒಂದಷ್ಟು ದುಡ್ಡಿನ ಉಳಿತಾಯ ಆಗುತ್ತೆ ಅಂತ ಭಾರಿ ಒಂದು ಭರವಸೆ ಮತ್ತು ನಂಬಿಕೆಯಿಂದ ವಾಹನವನ್ನು ಖರೀದಿ ಮಾಡಿದವರು. ಇಂಥ ಸಂದರ್ಭದಲ್ಲಿ ಈಗ ಉಂಟಾಗಿರುವ ಈ ಬೆಳವಣಿಗೆ ನಿಮ್ಮ ಹಾಗೇನೆ ಟ್ಯಾಕ್ಸಿ ಓಡಿಸ್ತಾ ಇರುವಂತ ಎಲ್ಲರಿಗೂ ಕೂಡ ಭಾರಿ ದೊಡ್ಡ ಮಟ್ಟದಲ್ಲಿ ಒಂದು ನೋವು ಮತ್ತು ಏನೋ ಒಂಥರ ಇನ್ನೊಬ್ಬರಿಗೆ ನಾವು ಈಗ ಹೇಳಲಿಕ್ಕೆ ಆಗದ CNG ಬಳಸಿಕೊಳ್ಳಿ ಅಂತ ನೀವು ಕೂಡ ಈಗ ಪ್ರಮೋಟ್ ಮಾಡಲಾರದಂತ ಒಂದು ಸ್ಥಿತಿಗೆ ಬಂದು ಸಿಲುಕಿದಾಗೆ ಆಗಿದೆ. ನಾವು ಈ ಗಾಡಿ ಓಡಿಸಿದ್ರೆ ನಾವು ಮನೇಲಿ ಇರ್ಬೇಕಾದ್ರೆ ನಮ್ಗೆ CNG ಒಂದ್ ಕಡೆ ನಮ್ಗೆ ಸರಿಯಾಗಿ ಪ್ರೆಷರ್ ಸಿಗ್ತಾ ಇಲ್ಲ. ಈ ಮಂಗಳೂರಲ್ಲಿ ಪ್ರೆಷರ್ ಇಶ್ಯೂ ಇಷ್ಟು ಉಂಟು. ಅದರಲ್ಲಿ 200 ಪ್ರೆಷರ್ ಮೇಲೆ ಇದ್ರೆ ಮಾತ್ರ ನಮ್ಗೆ ಫುಲ್ ಮಾಡ್ಲಿ ಆಗ್ತದೆ. ಅದು ಇಶ್ಯೂ ಇದೆ. ಕೆಲವೊಮ್ಮೆ ಸ್ಟಾಕ್ ಇರುವುದಿಲ್ಲ. ಈಗ ರೇಟ್ ಜಾಸ್ತಿ ಆಗಿದೆ. ಆದ ಕಾರಣ ನಮ್ಗೆ ನಮ್ಮ ವೆಹಿಕಲ್ ಹೊರಗಡೆ ತಗೊಳ್ಳಿಕ್ಕೆ ಬೇಸರ ಆಗ್ತದೆ. ಎಸ್, ನೋಡುವ ಈಗ ನಿಮಗೆ ಬಳಕೆದಾರರು ಇಲ್ಲಿ ಇದ್ದಾರೆ. ಶ್ರೀನಾಥ್ ರಾವ್ ಅವರು ಎಲ್ಲ ಅಧಿಕಾರಿಗಳ ಜೊತೆಗೆ ಸಂಸದರ ಜೊತೆಗೆಲ್ಲ ಮಾತಾಡ್ತೇವೆ, ಬೇಡಿಕೆ ಸಲ್ಲಿಸ್ತೇವೆ ಅಂತ ಹೇಳಿದ್ದಾರೆ. ಎಸ್, ನೀವು ಕೂಡ ಟ್ಯಾಕ್ಸಿ ಮಾಲಕರು ಸ್ವಲ್ಪ ಅಲ್ಲ, ನೀವು ಕೂಡ ಟ್ಯಾಕ್ಸಿ ಮಾಲಕರೆಲ್ಲ ಸ್ವಲ್ಪ ಧ್ವನಿ ಎತ್ತಬೇಕು. ಎಸ್ ಸರ್, ಥ್ಯಾಂಕ್ ಯು ಮೆಲಿನ್ ಅವರೇ. ಎಸ್, ಅವರು ಎರಲ್ ಅವರೇ ಟೆಕ್ನಿಕಲ್ ಪ್ರೆಷರ್ ಸಿಗುವ ವಿಷಯದಲ್ಲಿ ಏನು ಮಾತಾಡಿದ್ರು, ಏನು ಸಮಾಚಾರ ಅದು ಸರ್? ಇವಾಗ ಏನಂದ್ರೆ ಈಗ ಬ್ಯಾಂಗ್ಳೂರಲ್ಲಿ ಸ್ಟಾರ್ಟ್ ಆಗಿದೆ, ಒಂದು 7-8 ಬಂಕ್ಗಳು ಸ್ಟಾರ್ಟ್ ಆಗಿದೆ. ಅದರಲ್ಲಿ ನಿಮಗೆ ಈ ಸೈಡ್ ನಮ್ಮ ಹೈವೇ ಸೈಡ್ ಸುರತ್ಕಲ್ ಹೈವೇ ಸೈಡ್ ಏನೋ ಸ್ವಲ್ಪ ಪ್ರೆಷರ್ ಬರ್ತಾ ಇದೆ. ಮತ್ತೆ ಈ ಬಂಟ್ವಾಳ ಸೈಡ್ ಇರ್ಬೋದು, ಬೀಚ್ ರೋಡ್, ಈ ಪಂಫಿಲ್ ಸೈಡ್ ಒಂದು 2 ಬಂಕ್ ಓಪನ್ ಆಗಿದೆ. ಒಂದು ಬಂದು ನಮ್ಮ ಅಡ್ಯರಲ್ಲಿ, ಇನ್ನೊಂದು ಬಂದು ಮುಡಿಪುವಲ್ಲಿ ರೀಸೆಂಟ್ಲಿ ಒಂದು 3 ಮಂತ್ಸ್ ಮುಂಚೆ ಓಪನ್ ಆಗಿತ್ತು. ಇಲ್ಲಿ ಅಡ್ಯರಲ್ಲಿ ಬಂದು 1 year 2 months ಆಯ್ತು ಓಪನ್ ಆಗಿ. ಆದ್ರೆ ಸ್ಟಾರ್ಟಿಂಗ್ ಇಂದ ಅಡ್ಯರಲ್ಲಿ ಪ್ರೆಷರೇ ಇಲ್ಲ. ಏನ್ ಪ್ರೆಷರ್ ಇಲ್ಲ ಅಂದ್ರೆ ಕಂಪ್ರೆಸರ್ ಇನ್ನೋವೇ ಹಾಕ್ಲಿಲ್ಲ. ಅದಕ್ಕೆ ಕಂಪ್ರೆಸರ್ ಇದ್ರೆ ಮಾತ್ರ ಅದರಲ್ಲಿ ಪ್ರೆಷರ್ ಬಂದು ನಿಮ್ಗೆ ಒಂದು ಅರೌಂಡ್ 12 kg ಸಿಲಿಂಡರ್ ಅಲ್ಲಿ ಒಂದು 10 kg ವರೆಗೆ ಹಿಡಿತದೆ. ಇದರಲ್ಲಿ ಪ್ರೆಷರೇ ಇಲ್ಲದಿರೋದ್ರಿಂದ ಮ್ಯಾಕ್ಸಿಮಮ್ 4-5 kg ಇಷ್ಟೇ ಹಿಡಿಯೋದು. ಸೊ ಈ ಸೈಡ್ ಬಂಕ್ ಓಪನ್ ಆಗಿದೆ, ಪ್ರೆಷರ್ ಇಲ್ಲ. ಮತ್ತೆ ಮುಡಿಪಲ್ಲಿ ಒಂದು ಓಪನ್ ಆಗಿದೆ, ಮತ್ತೆ ಬೆಳ್ತಂಗಡಿ, ಉಪ್ಪಿನಂಗಡಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ. ಎಲ್ಲಿ ಸಹ ಓಪನ್ ಆಗೋದು ಕಾಣ್ತಾ ಇಲ್ಲ. ಇವರು ಏನ್ ಮಾಡಿದ ಅಂದ್ರೆ ಮಾಡಿದ್ರೆ ಒಂದು ಕರೆಕ್ಟ್ ಆಗಿ ಮಾಡ್ಬೇಕು, ಇಲ್ಲದ್ರೆ ಮಾಡ್ಲೇಬಾರ್ದು. ಒಳ್ಳೆ ಸರ್ವಿಸ್ ಕೊಡಬೇಕು. ಈಗ ಮಾಡಿ ಎಲ್ಲಾ ಸಿದ್ಧತೆಗಳನ್ನು ಮಾಡಿಕೊಂಡು. ಹೌದು, ಈಗ ಬೇರೆ ಜಾಗಕ್ಕೆ ಹೋಗುವಾಗ, ಬೇರೆ ಡಿಸ್ಟ್ರಿಕ್ಟಿಗೆ ಹೋಗುವಾಗ ಅವೈಲಬಿಲಿಟಿ ತುಂಬಾ ಕಡಿಮೆ ಇದೆ. ಮತ್ತೆ ಇನ್ನೊಂದು ವಿಷಯ ಏನಂದ್ರೆ ಈ ಟ್ಯಾಂಕ್ ಬಂದು ಒಂದು 12 kg 14 kg ಆದ್ರೆ ಸಹ ಸೈಜ್ ತುಂಬಾ ದೊಡ್ಡದಿರ್ತದೆ. ಈಗ ಹ್ಯಾಚ್ ಪ್ಯಾಕ್ ವೆಹಿಕಲ್ಸ್ ಇರ್ಬೋದು, ಈ ನಮ್ಮ ಸ್ವಿಫ್ಟ್ ಈ ತರ ವೆಹಿಕಲ್ಸ್ ಅಲ್ಲಿ ನಿಮ್ಗೆ ಡಿಕ್ಕಿ ಕಂಪ್ಲೀಟ್ಲಿ ಜಾಗನೇ ಸಿಗುದಿಲ್ಲ. ಕಂಪ್ಲೀಟ್ಲಿ ಕ್ಲೋಸ್ ಆಗಿಬಿಡ್ತದೆ ಅದು. ಅಷ್ಟು ದೊಡ್ಡ ಸಿಲಿಂಡರ್ ಬೇರ್ ಮಾಡಬೇಕಾದ್ರೆ ಸ್ವಲ್ಪ ವೆಯ್ಟ್ ಸಹ ಜಾಸ್ತಿ ಆಗ್ತದೆ ಬ್ಯಾಕ್ ಸೈಡ್. ಮತ್ತೆ ಸೆಡಾನ್ ವೆಹಿಕಲ್ಸ್ಗೆಲ್ಲ ಬೂಟ್ ಸ್ಪೇಸ್ ತುಂಬಾ ಕಡಿಮೆ ಆಗ್ತದೆ. ಅಷ್ಟೆಲ್ಲ ಬೇರ್ ಮಾಡುವಾಗ ಈ ಥರ ರೇಟ್ ಜಾಸ್ತಿ ಆದರೆ ಈ CNG ಹಾಕೋದ್ರಲ್ಲಿ ಮತ್ತೆ ಇಷ್ಟು ಅರೌಂಡ್ 50-55,000 ರೇಟ್ ಕೊಟ್ಟು ಕಿಟ್ ಫಿಟ್ ಮಾಡೋದ್ರಾಗಲಿ ಯಾವುದು ಅರ್ಥವೇ ಇಲ್ಲ. ಸೊ ಇದರ ಬಗ್ಗೆ ಒಂದು ಮಾಡಬೇಕು. ಈಗ ನೀವು ಆ ಪ್ರೆಷರ್ದು ಇಶ್ಯೂ ಹೇಳಿದ್ರೆ ಅದನ್ನು ಸರಿ ಮಾಡೋದಿದ್ರೆ ಯಾರು ಏನ್ ಮಾಡಬೇಕು ಸರ್? ಅದೆಲ್ಲ ಇವರದ್ದು ಗೇಲ್ ಕಂಪನಿ ಅವ್ರದ್ದೇ ಕೈಯಲ್ಲಿದೆ. ಅವ್ರು ಹೇಳಿದ್ರೆ ಕೇಳ್ತಾರೆ, ನಮಗೆ ಕಂಪ್ರೆಸರ್ ಇನ್ನೂ ಸಹ ಕೊಟ್ಟಿಲ್ಲ ಅಂತೇಳಿ, ಬರ್ಲಿಲ್ಲ ಅಂತೇಳಿ. ಅದು ಎಷ್ಟೊಂದೋ ಟೈಮ್ ಆಯ್ತು, ಇಷ್ಟವರೆಗೆ ಮಾಡಬೇಕು. ಅದು ಗ್ರಾಹಕರಿಗೆ ಬಳಸುವವರಿಗೆ ದೊಡ್ಡ ನಷ್ಟ ಅಲ್ವಾ ಸರ್? ಹೌದು ಸರ್. ಮತ್ತೆ ಇನ್ನೊಂದು ವಿಷಯ ಏನಂದ್ರೆ, ಈಗ ಆ ಪ್ರೆಷರ್ ನಲ್ಲಿ ಒಂದು ಇಶ್ಯೂ ಇದೆ. ಏನಂದ್ರೆ ಒಂದು ಫುಲ್ ಪ್ರೆಷರ್ 210 or 200 ಪ್ರೆಷರ್ ಅಲ್ಲಿ ನಿಮಗೆ ಒಂದು ಫುಲ್ 10 kg ಫಿಲ್ ಆದ್ರೆ ಒಂದು, ಮತ್ತೆ ಒಂದು 8-7 kg ಫಿಲ್ ಆದ್ರೆ ಒಂದು ಡಿಫ್ರೆಂಟ್ ಮೈಲೇಜ್ ಕೊಡ್ತಾ ಇದೆ ವೆಹಿಕಲ್. ಹೌದು, ಮೈಲೇಜ್ ಅಲ್ಲಿ ಸಹ ವ್ಯತ್ಯಾಸ ಬರ್ತದೆ. ಇದೆಲ್ಲ ಪ್ರಾಬ್ಲಮ್ಸ್ ಬಂದು ಕಸ್ಟಮರ್ ನಮ್ಮ ಹತ್ರ ಏನ್ ಇದು ಮಾಡ್ತಾ ಇದ್ದಾರೆ, ನಮ್ಗೆ ಬ್ಲೇಮ್ ಮಾಡ್ತಾ ಇದ್ದಾರೆ. ಏನ್ ಮೈಲೇಜ್ ಇಲ್ಲ, ಹೌದು, ಅದರಲ್ಲಿ ಜಾಸ್ತಿ ಉಂಟು. ಇದೆಲ್ಲ ಇಶ್ಯೂಸ್ ಇಂದ ನಾವೆಲ್ಲ ನಮ್ಗೆ ಸಹ ತುಂಬಾ ಟೆನ್ಷನ್ ಆಗ್ಬಿಟ್ಟಿದೆ. ಇದೆಲ್ಲ ಕ್ಲಿಯರ್ ಆಗಿ ಮಾಡ್ತಿದ್ರೆ ನಮ್ಗೆ
ನಮಗೆ ಏನೇನು ಟೆನ್ಷನ್ ಇರಲಿಲ್ಲ. ಯಾಕೆಂದರೆ ನಾವೊಂದು ಈಗ ವೆಹಿಕಲ್ಸ್ ಫಿಟ್ಟಿಂಗ್ ಮಾಡಬೇಕಾದ್ರೆ ಒಂದು ಟೀಮ್ ಸೆಟಪ್ ಮಾಡಿರ್ತೇವೆ. ಟೀಮ್ ಏನಾಗ್ತದೆ, ಈಗ ಕೆಲವು ಸಲ ತುಂಬ ಜಾಸ್ತಿ ಬರ್ತದೆ, ಆವಾಗ ಜನ ಕಡಿಮೆ, ವರ್ಕರ್ಸ್ ಲೇಬರ್ಸ್ ಕಡಿಮೆ ಇರ್ತಾರೆ. ಕಮ್ಮಿ ಇರುವಾಗ ಅವರಿಗೆ ನಾವು ಕೈಯಿಂದ ಸ್ಯಾಲ್ರಿ ಕೊಡಬೇಕಾಗ್ತದೆ. ಈಗ ನೋಡಿ ರೇಟ್ ಜಾಸ್ತಿ ಆಗೋದ್ರಿಂದ ಈ ಥರ ಎಲ್ಲ ಪ್ರಾಬ್ಲಮ್ಸ್ ಇರೋದ್ರಿಂದ ಏನಾಗ್ತದೆ ಅಂದರೆ ಬಿಸ್ನೆಸ್ ಕಡಿಮೆ ಆಗ್ತದೆ. ನಾವು ಸ್ಯಾಲ್ರಿ ಕೊಡಲೇಬೇಕು. ಈಗ ಅಪ್ ಆ್ಯಂಡ್ ಡೌನ್ ಎಲ್ಲ ಪ್ರಾಬ್ಲಮಿಂದ ತುಂಬ ಕಷ್ಟ ಆಗ್ತದೆ. ಅದು ಈ ದರ ಏರಿಕೆಯಿಂದ ಏನು ಬರೀ ಕಾರು ಆಟೋ ಓಡಿಸುವವನಿಗೆ ಮಾತ್ರ ಕಷ್ಟ, ನಷ್ಟ ಅಲ್ಲ, ಅದನ್ನು ನಂಬಿ ಅದಕ್ಕೆ ಪೂರಕವಾಗಿರುವಂಥ ವ್ಯವಹಾರವನ್ನು ನಡೆಸುವವರಿಗೆ ಕೂಡ ನಷ್ಟನೇ. ಹೌದು. ಎಸ್, ನಿಜಕ್ಕೂ ಜಿಲ್ಲಾಡಳಿತ ಮತ್ತು ನಮ್ಮ ಜನಪ್ರತಿನಿಧಿಗಳು ಯಾಕಂತ ಹೇಳಿದ್ರೆ ಸ್ಥಳೀಯ ಮಟ್ಟದಲ್ಲಿ ಚರ್ಚೆಗೆ ಅವಕಾಶ ಇರುವುದರಿಂದ, ಈಗ ನೀವು ಹೇಳಿದಾಗೆ ಗೇಲ್ನ ಅಧಿಕಾರಿಗಳನ್ನು ಕರೆಸಿ ಮಾತನಾಡಿ ಒಂದು ಸಮಸ್ಯೆಯನ್ನು ಇತ್ಯರ್ಥ ಮಾಡಲಿಕ್ಕೆ ತಕ್ಕ ಮಟ್ಟಿಗೆ ಆದರೂ ಪ್ರಯತ್ನ ಪಟ್ಟಿದ್ರೆ ಅದು ಸಾವಿರಾರು ಜನಕ್ಕೆ ಪ್ರಯೋಜನ ಆಗುತ್ತೆ. ಇದು ಶ್ರೀನಾಥ್ ರಾಯರೇ, ಒಟ್ಟು ಕರ್ನಾಟಕದಲ್ಲಿ ಈ ರೀತಿಯಾಗಿ ಗ್ಯಾಸ್ ಬಳಕೆ ಮಾಡಿ ಓಡಿಸುವಂಥ ವಾಹನಗಳು ಒಂದು ಅಂದಾಜು ಎಷ್ಟು ಇರ್ಬೋದು? ಅಂದಾಜು ನಮಗೆ ಇರುವಂಥ ಮಾಹಿತಿ ಪ್ರಕಾರ ಒಂದು 2 ರಿಂದ 2.5 ಲಕ್ಷದವರೆಗೆ ಇದೆ. 2.5 ಲಕ್ಷದಷ್ಟು ಲಾಜಿಸ್ಟಿಕ್ ವೆಹಿಕಲ್ಸ್, ಆಮೇಲೆ ಕಮರ್ಷಿಯಲ್ ಸ್ಮಾಲ್ ಪಿಕಪ್ಸ್ ಅಂತದ್ದು, ಆಮೇಲೆ ಟೂರಿಸ್ಟ್ ವೆಹಿಕಲ್ಸ್, ಆಮೇಲೆ ಪ್ರೈವೇಟ್ ಯೂಸರ್ಸ್, ಆಟೋ ರಿಕ್ಷಾ, CNG ಆಟೋ ರಿಕ್ಷಾಸ್, ಅದೆಲ್ಲ ಸರ್ 2.5 ರಿಂದ 3 ಲಕ್ಷದವರೆಗೆ, 2 ರಿಂದ 2.5 ಲಕ್ಷದವರೆಗೆ ಇರ್ಬೋದು ಅಂತ. ಇದು ಏರಲ್ ಪಿಂಟೋ ಅವರು ನಡೆಸುವಂಥ ಆ ಥರದ್ದು ಈಗ ಫಿಟ್ಮೆಂಟ್ ಸೆಂಟರ್ಗಳು ಸಾಮಾನ್ಯ ಪ್ರತಿ ಜಿಲ್ಲೆಯಲ್ಲಿ 1, 2, 3 ಇರಲಿ ಕೆಲವು ಸರ್. ಅದಕ್ಕೆ RFC ಅಂತ ಹೇಳ್ತಾರೆ, ರೆಟ್ರೋ ಫಿಟ್ಮೆಂಟ್ ಸೆಂಟರ್. ಇದಕ್ಕೆ ನಾವು ಗೌರ್ಮೆಂಟ್ ಇಂದ ಪರ್ಮಿಷನ್ ಪಡೆದು ತುಂಬಾ ಖರ್ಚು ಮಾಡಿ ಅದನ್ನು ಸೆಟಪ್ ಮಾಡಬೇಕಾಗುತ್ತೆ. ಲೈಸೆನ್ಸ್ಡ್ ಆಗಬೇಕದು. ಮತ್ತೆ ಅದು ಫಿಟ್ಮೆಂಟ್ ಆದ್ಮೇಲೆ RC ಅಲ್ಲಿ ಎಂಡೋಸ್ಮೆಂಟ್ ಮಾಡಬೇಕು RTOದಲ್ಲಿ. ಅದೆಲ್ಲ ಮಾಡ್ತೇವೆ ನಾವು. ಅದೆಲ್ಲ ಅದು ಕ್ಲೀನ್ ಆಗಿ ಸೆಟಪ್ ಇದ್ರೆ ಅದು ಚೆನ್ನಾಗಿ ನಡೆದುಕೊಂಡು ಹೋಗ್ಲಿಕ್ಕೆ ಸ್ವಲ್ಪ ಈಸಿ ಆಗ್ತದೆ. ದೊಡ್ಡ ಒಂದು ಬಳಕೆದಾರರ ಜಾಲ ಇದೆ. ನೀವು ಹೇಳಿದಾಗೆ 2.5 ಲಕ್ಷ ಏನು ಬಳಕೆದಾರರಿದ್ದಾರೆ. ಮತ್ತು ಅದಕ್ಕೆ ಪೂರಕವಾಗಿ ಅದಕ್ಕೆ ಸಂಬಂಧಪಟ್ಟ ವ್ಯವಹಾರ ನಡೆಸುವವರು ಪ್ರತಿ ಜಿಲ್ಲೆಯಲ್ಲಿ ಒಂದಷ್ಟು ಜನ ಇದ್ದಾರೆ. ಇದು ಎಲ್ಲರಿಗೂ ಕೂಡ ಒಂಥರ ಒಂದು ಭಾರಿ ದೊಡ್ಡ ತಲೆನೋವು, ಮತ್ತೊಂದು ಭಾರಿ ದೊಡ್ಡ ನಷ್ಟ ಕೂಡ. ಈಗ ಡೆವಲಪ್ಮೆಂಟ್ ಅವರು ಹೇಳಿದಾಗೆ ಕೂಡ ನಿಮಗೆ ಸಡನ್ ವೆಹಿಕಲ್ ಸಂಖ್ಯೆಗಳು ಕಡಿಮೆ ಆದಾಗ ಅಥವಾ ವೆಹಿಕಲ್ ಏನು ಬುಕಿಂಗ್ಸ್ಗಳು, ಆವಾಗ ಮುರಳಿ ಅವರು ಕೂಡ ಹೇಳಿದರು ಈಗ ಬುಕಿಂಗ್ಸ್ ಈಗ ಕಡಿಮೆ ಆಗುತ್ತೆ ಅಂತ. ಸೊ ಇಡೀ ಒಂದು ಜಾಲದ ವ್ಯವಹಾರನೇ ಸ್ವಲ್ಪ ಹೆಚ್ಚು ಕಡಿಮೆ ಆಗುವಂಥ ಪರಿಸ್ಥಿತಿ ಬರುತ್ತೆ. ಇದು ಮೇಡಮ್, ಈಗ ನೀವು ಹೇಳಿದ್ರಿ ಆರಂಭದಲ್ಲಿ ಅದನ್ನು ನಾನೆಲ್ಲ ಹೇಳ್ಕೊಂಡು ಬರ್ತಾ ಇದ್ದೆ ಸ್ನೇಹಿತರಿಗೆ, ಬಳಗದವರಿಗೆಲ್ಲ, ನೀವು CNG ವೆಹಿಕಲನ್ನು ಬಳಸಿ ಯಾಕೆ ಪೆಟ್ರೋಲ್ ಡೀಸೆಲ್ಗೆಲ್ಲ ಹೋಗಬೇಕು, ಇಲ್ಲಿ ಕಡಿಮೆಗೆ ಆಗುತ್ತೆ ಅಂತ. ಹೌದು ಸರ್, ಪರಿಸರದ ಬಗ್ಗೆ ಭಾಷಣ ಮಾಡಿದ್ದು ನಾನು. ಬಟ್ ಈ ವರ್ಷ ಏನಾಗಿದೆ ಅಂತ ಹೇಳಿದ್ರೆ ನಾನು ಕಮ್ಮಿ ಮಾಡಿದ್ದೇನೆ. ಅಂದರೆ ಕಳೆದ ವರ್ಷ ಇದೇ ಸಮಯದಲ್ಲಿ ನಾನು ತುಂಬ ಪ್ರಮೋಟ್ ಮಾಡ್ತಾ ಇದ್ದೆ. ಸೊ ಈ ವರ್ಷ ಇದೆಲ್ಲ ಆ್ಯಕ್ಚುಲಿ ನಾವೇ ಪರ್ಸನಲ್ ಆಗಿ ಈಗ ಡೀಸೆಲ್ ವೆಹಿಕಲ್ಗೆ ಹೋಗುವಂತಿದ್ದೇವೆ. ಮತ್ತೆ ಇನ್ನೊಂದು ಸಮಸ್ಯೆ ಏನು ಅಂತ ಹೇಳಿದ್ರೆ CNG ವೆಹಿಕಲ್ಗೆ ನಿಮ್ಮ ಇನ್ವೆಸ್ಟ್ಮೆಂಟ್ ಇರುತ್ತೆ ನೋಡಿ, ಅದು ಜಾಸ್ತಿ, ಆರಂಭಿಕ ಇನ್ವೆಸ್ಟ್ಮೆಂಟ್ ಜಾಸ್ತಿ. ಹಾಗಾಗಿ ಏನಾಗುತ್ತೆ ಅಂತ ಹೇಳಿದ್ರೆ ಈಗ ಇದು ಏರಲ್ ಪಿಂಟೋ ಅವರೇ, ಈಗ ಆರಂಭಿಕ ಸ್ಟಾರ್ಟ್ ಪರ್ಚೇಸ್ ಮಾಡುವಾಗ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆದ್ರೂ ಕೂಡ ಅದು ವೆಹಿಕಲ್ನ ಲೈಫ್ ನಾವು ನೋಡಿದಾಗ ಅದು ನಿಮಗೆ ಅಟ್ ದ ಎಂಡ್ ನಿಮಗೆ ಲಾಭ ತಂದು ಕೊಡುವಂತ ಒಂದು ಇದೆ ಅಲ್ವಾ? ಹೌದು. ಕಸ್ಟಮರಿಗೆ ಲಾಭ ತಂದು ಕೊಡ್ತದೆ. ಅದಕ್ಕೆ ಒಂದು ಪೂರಕವಾದ ರೇಟ್ ಸೆಟಪ್ ಮಾಡಬೇಕು. ಈ ತರ 88 ರೂಪಾಯಿ ಏನು ಉಳಿಯುವುದಿಲ್ಲ. ನೀವು ಏನು ದರ ಈಗಿನ ಮಾರ್ಕೆಟ್ ಅಲ್ಲಿರುವಂತ ಇದರದ್ದು CNG ರೇಟ್ ನೀವು ನೋಡಿದ್ರೆ ನಿಮ್ಗೆ ನಷ್ಟ ಅಂತ. ಹೌದು ಸರ್, ಈಗ ಒಂದು ಡೀಸೆಲ್ ವೆಹಿಕಲ್, ಒಂದು CNG ವೆಹಿಕಲ್ ಪಕ್ಕದಲ್ಲಿದ್ರೆ ನಾವು ಡೀಸೆಲ್ ವೆಹಿಕಲ್ ತಗೊಂಡ್ರೆ ನಮ್ಗೆ ಲಾಭ ಜಾಸ್ತಿ ಅಲ್ಲ, ಒಂದು ನಷ್ಟ. ಇನ್ನೊಂದು ಏನಂದ್ರೆ ನಾವು ಫಿಟ್ಟಿಂಗ್ ಮಾಡಿದ್ದವರು ಇನ್ವೆಸ್ಟ್ ಮಾಡಿರ್ತಾರೆ, ಏನು ನಮಗೆ ಲಾಭ ಆಗ್ಬೇಕು, ಅವ್ರಿಗೆ ತುಂಬಾ ನಷ್ಟ ಆಗ್ತದೆ. ನಮ್ಮ ಮೇಲೆ ಬ್ಯಾಡ್ ಇಂಪ್ರೆಷನ್ ಬಂದಿದೆ, ಇವರೆಲ್ಲ ಹೇಳಿ ಹಾಕಿದ್ದಾರೆ. ಸುಮ್ಮನೆ ಆ ಕಿಟ್ಟನ್ನು ಏನ್ ಮಾಡ್ಬೇಕು ಅವರು ಹೇಳಿ ಅಲ್ವಾ? ಈಗ ಅದನ್ನು ತಿರ್ಗಾ ಅವರು ಮತ್ತೆ ಡೀಸೆಲ್ಗೆ ಯೂಸ್ ಮಾಡುವಾಗೆ, ಡೀಸೆಲ್ಗೆ ಆಗಲ್ಲ, ಪೆಟ್ರೋಲ್ ವೆಹಿಕಲ್ಸ್ಗೆ ಮಾತ್ರ ಆಗುತ್ತೆ. ಪೆಟ್ರೋಲ್ಗೆ ಹೌದು, ಡೀಸೆಲ್ಗೆ ಅಲ್ಲ. ಡೀಸೆಲ್ ಏನಿದೆ, ಡೀಸೆಲ್ ವೆಹಿಕಲ್ಸ್ ಪೆಟ್ರೋಲ್ ವೆಹಿಕಲ್ ತರಾನೇ ಒಂದು CNG ವೆಹಿಕಲ್ ಆಗಿ ಟ್ರಕ್ಸ್ ಮತ್ತು ತುಂಬಾ ಪಿಕಪ್ ವೆಹಿಕಲ್ಸ್ ಎಲ್ಲ ತುಂಬಾ ಬರ್ತಾ ಇವೆ, ಕಂಪನಿಯಿಂದಾನೇ ಬರ್ತಾ ಇವೆ. ಅದರಿಂದ ಏನಾಗಿದೆ ಅಂದ್ರೆ ನಿಮಗೆ ಈ ಲೈನ್ ಸೇಲ್ ಮಾಡೋರಿಗೆ, ಬಿಸ್ನೆಸ್ ಮಾಡೋರಿಗೆ ತುಂಬಾ ಅನುಕೂಲ ಆಗಿದೆ. ಮತ್ತೆ ಈ ಡೀಸೆಲ್ ವೆಹಿಕಲ್ ತುಂಬಾ ಪೊಲ್ಯೂಷನ್, ನಿಮ್ಗೆ ಗೊತ್ತಿರ್ಬೋದು, ತುಂಬಾ ಪೊಲ್ಯೂಷನ್. ಈ ಪೊಲ್ಯೂಷನ್ ಮಾತ್ರ ತುಂಬಾ ಕಡಿಮೆ ಆಗ್ತದೆ ಯಾವುದರಿಂದ? CNG ಇಂದಾಗಿ. ಈಗ ಅಲ್ಟಿಮೇಟ್ಲಿ ಅದನ್ನು ಸರ್ಕಾರ ಪ್ರಮೋಟ್ ಮಾಡ್ತಾ ಇತ್ತು, ಮತ್ತೆ ಎಲ್ಲಾ ಪರಿಸರದ ಮೇಲೆ ಆಸಕ್ತಿ ಇರುವವರು ಕೂಡ ಅದನ್ನೇ ಪ್ರಮೋಟ್ ಮಾಡ್ತಾ ಇದ್ರು.
ಮತ್ತೆ ಇನ್ನೊಂದು ವಿಷಯ ಹೇಳ್ತೇನೆ, ಈಗ ಮಾರುತಿಯವರು BS6 ಕಂಪ್ಲೇಂಟ್ಸ್ ಬಂದ ನಂತರದಿಂದ ಈ ಡೀಸೆಲ್ ವೆಹಿಕಲ್ಸ್ ಅನ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದೇ ಸ್ಟಾಪ್ ಮಾಡಿದ್ರು. ಏನಂದ್ರೆ ಈ ಪೊಲ್ಯೂಷನ್ ಕಂಟ್ರೋಲ್ ಮತ್ತು BS6ಗೆ ಡೀಸೆಲ್ ವೆಹಿಕಲ್ ಅಷ್ಟು ಸುಲಭದಲ್ಲಿ ಮ್ಯಾಚ್ ಆಗಲ್ಲ ಅದು. ಅದಕ್ಕೋಸ್ಕರ ಇವರು ಏನ್ ಮಾಡಿದ್ರು, ಆ ವೆಹಿಕಲ್ಸ್ ಅನ್ನೇ ಕ್ಲೋಸ್ ಮಾಡಿಬಿಟ್ರು. ಇವಾಗ ಅವರ ಹತ್ರ ಡೀಸೆಲ್ ವೆಹಿಕಲ್ ಸೇಲ್ಸ್ ಇಲ್ಲ. ಕೂಡ ಹೌದು. ಮತ್ತೆ ನಮ್ಮ ಈ ಕಿಯಾ ಮತ್ತೆ ಕೆಲವು ಹುಂಡೈ ಇದು ವೆಹಿಕಲ್ಸ್ಗಳಿದ್ದಾವೆ, ಅವರ ಹತ್ರ ಮಾತ್ರ ಅವೈಲೇಬಲ್ ಇದೆ. ಈಗ ಏನಾಗಿದೆ ಅಂದರೆ ಎಲ್ಲರೂ ಏನು ಮಾಡ್ತಾ ಇದ್ದಾರೆ, ಈ ಇದರ ರೇಟ್ ಜಾಸ್ತಿ ಆಗಿದ್ದರಿಂದ ಇನ್ನು ಏನು ಬುಕಿಂಗ್ ಎಲ್ಲ ಕ್ಯಾನ್ಸಲ್ ಮಾಡಿ ಎಲ್ಲ ಡೀಸೆಲ್ ವೆಹಿಕಲ್ ಕಡೆನೇ ಹೋಗ್ತಾರೆ. ಈಗ ಅಲ್ಟಿಮೇಟ್ಲಿ ಏನಾಗ್ತದೆ, ಎಲ್ಲ ಡೀಸೆಲ್ ವೆಹಿಕಲ್ ಬರೋದ್ರಿಂದ ಫರ್ದರ್ ಪೊಲ್ಯೂಷನ್ ಜಾಸ್ತಿ ಆಗ್ತದೆ, ಬಿಟ್ರೆ ಕಮ್ಮಿ ಆಗೋದು ವಿಷಯವೇನೇ ಇಲ್ಲ. ಜನರ ಸರ್ಕಾರದ ಎಲ್ಲ ಒಂದು ಆಶಯ ಅಂತ ಏನಿತ್ತು, ನಾವು ನಮ್ಮ ಪೊಲ್ಯೂಷನ್ ಅನ್ನು ಕಾಪಾಡಬೇಕು ಅಂತ, ಅದೆಲ್ಲವೂ ಆಶಯ, ಆ ಕನ್ಸರ್ನ್ ಅದೆಲ್ಲ ಈಗ ಇಲ್ಲಿ ಕುಸಿದು ಹೋಗ್ತದೆ. ಹೌದು. ಈಗ ಸೋಲಾರ್ ವೆಹಿಕಲ್ಸ್, ಸೋಲಾರ್ ಸಿಸ್ಟಮ್ ಏನ್ ಬಂದಿದೆ, EV ವೆಹಿಕಲ್ಸ್, ಇದರಿಂದ ಎಲ್ಲರಿಗೆ ಆಶೆ ಇತ್ತು ಏನಂದ್ರೆ ಇನ್ನು ಹೋಗುವ ದಿನದಲ್ಲಿ ಫ್ಯೂಚರ್ ಅಲ್ಲಿ ಏನು ಪೊಲ್ಯೂಷನ್ ಕಡಿಮೆ ಆಗ್ತಾ ಹೋಗ್ತದೆ ಅಂತೇಳಿ. ಇದು ಅದೇ ಅವರು ಸಪೋರ್ಟ್, ಸಂಪೂರ್ಣ ಪರಿಸ್ಥಿತಿ ಉಲ್ಟಾ ಬಲ್ಟಾ. ಇದು ಶ್ರೀನಾಥ್ರೆ, ಈಗ ನಮ್ಮ ಕರಾವಳಿಯಲ್ಲಿ ದಕ್ಷಿಣ ಕನ್ನಡ, ಉಡುಪಿಯಲ್ಲಿ ಆಸುಪಾಸು ಎಷ್ಟು ಜನ ಇರ್ಬೋದು CNG ಬಳಕೆದಾರರು? ನಮ್ಮಲ್ಲಿ ಸರಣ ಒಂದು 300 ಜನ ಇದ್ದೇವೆ ನಾವು ಈ CNG ಬಳಕೆದಾರ ಮಂಗಳೂರಲ್ಲಿ. ಇನ್ನು ಕೆಲವರು ಹೊಸದಾಗಿ ಇನ್ನು ಸೇರ್ಲಿಕ್ಕೆ ಬಾಕಿ ಇದ್ದವರೆಲ್ಲ ಇದ್ದಾರೆ. ಸೊ ಸರಣ ಒಂದು 700ರಿಂದ 800 ಇರ್ಬೋದು. 800 ಸಣ್ಣ 1000 ಮೇಲೆ ಇದ್ದಾರೆ ಈಗ. ಸೊ ಯಾಕಂದ್ರೆ ಆಟೋ ರಿಕ್ಷಾ, ಹೊಸ ಆಟೋ ರಿಕ್ಷಾಗಳು ಬರ್ತಾ ಇದೆ ಈಗ, CNG ಆಟೋ ರಿಕ್ಷಾಗಳು. ಸೊ ಅವರು ಕೆಲವರಿಗೆಲ್ಲ ಈ ಗ್ರೂಪು, ಈ ವೇದಿಕೆ ಇದೆ ಅಂತ, ಇದೊಂದು ಸಂಘ ಇದೆ ಅಂತ ಹೆಚ್ಚಿನವರಿಗೆ ಗೊತ್ತಿಲ್ಲ ತಗೊಂಡವರಿಗೆ. ಹಾಗಾಗಿ ಎಸ್, ನೀವು ಹೇಳಿದಾಗೆ ಈಗ ಅಷ್ಟು ಸಂಖ್ಯೆಯ ಏನು ಬಳಕೆದಾರರು ಇದ್ದಾರೆ. ಈಗ ಈ ದರ ಏರಿಕೆ ಆಗಿರೋದ್ರಿಂದ CNG ದರ, ಈಗ ನೀವು ಹೇಳಿದಾಗ ಕೆಲವರಿಗೆ 88 ರೂಪಾಯಿ ತನಕ ಆಯಿತು ಅಂತ ಆದಾಗ ಎಲ್ಲೋ ಬಳಕೆದಾರರು ಹಿಂದೇಟ್ ಹಾಕೋದಿಲ್ವಾ? ಹೌದು. ಇದರಲ್ಲಿ ಒಂದಂದ್ರೆ ಬೂಟ್ ಸ್ಪೇಸ್ ಕಾಂಪ್ರಮೈಸ್ ಮಾಡಬೇಕು. ಬೂಟ್ ಸ್ಪೇಸ್ ನಿಮ್ಗೆ ಟೋಟಲಿ ಇಲ್ಲ. ಸೆಡಾನ್ ಕಾರಲ್ಲಿ ಸ್ವಲ್ಪ ಸಿಗ್ಬೋದು, ಬೇರೆ ಇದರಲ್ಲೆಲ್ಲ ಹ್ಯಾಚ್ ಬ್ಯಾಕ್ ಸೀರೀಸ್ ಅಲ್ಲಿ ನಿಮ್ಗೆ ಸಿಗುದೇ ಇಲ್ಲ. ಆಮೇಲೆ ಪಿಕಪ್ ಬಹಳ ಸ್ವಲ್ಪ ಒಂದು 5% ಡಿಫರೆನ್ಸ್ ಕಡಿಮೆ ಬರುತ್ತೆ. ಬಟ್ ನಿಮ್ಗೆ ಹೆವಿ ಟ್ರಕ್ಸ್ ಅಲ್ಲ, ಅವರಿಗೆ ಸಾಕಾಗಿ ಹೋಗ್ತಾರೆ CNG. ಅವರು ಓನರಿಗೆ ಬೈತಾ ಇದ್ದಾರೆ ಈಗ, ನಮ್ಗೆ CNG ಯಾಕೆ ಕೊಟ್ಟಿದ್ದಾರೆ. ಫಸ್ಟ್ ಆಫ್ ಆಲ್ ಅವೈಲಬಿಲಿಟಿ ಇಲ್ಲ, ಮತ್ತೆ ರೇಟ್ ಜಾಸ್ತಿ ಆಗಿ ಹೋಯ್ತು. ಅವರಿಗೆ ಆಪ್ಷನ್ ಇಲ್ಲ ಬೇರೆ. ಈಗ ಡೀಸೆಲ್ ವೆಹಿಕಲ್ ಇವರಿಗೆ ಡೀಸೆಲ್ ಆದ್ರೂ ಹಾಕ್ಬೋದಲ್ವಾ, ಪೆಟ್ರೋಲ್ ವೆಹಿಕಲ್ ಇವರಿಗೆ ಪೆಟ್ರೋಲ್ ಆದ್ರೂ ಹಾಕ್ಬೋದು. ಡೀಸೆಲ್ ವೆಹಿಕಲ್ ಗೆ ಆಪ್ಷನ್ ಇಲ್ಲ, ಬರೀ CNG ಮಾತ್ರ ಫಿಲ್ ಮಾಡಬೇಕು. ಅವರು CNG ಅವೈಲಬಲ್ ಇಲ್ಲ, CNG ರೇಟ್ ಜಾಸ್ತಿ ಆಯ್ತು, ಅವ್ರು ಏನ್ ಮಾಡುವ, ಅವರಿಗೆ ಆಪ್ಷನ್ ಇಲ್ಲ. ಇಷ್ಟೊಂದು ಒಂದು 25 lakhs 30 lakhs ಇನ್ವೆಸ್ಟ್ಮೆಂಟ್ ಮಾಡಿ, ನಿಮ್ಗೆ ಗೊತ್ತಿರ್ಬೋದು, ಒಂದು ಬಸ್ ಕೂಡ ಸ್ಟಾರ್ಟ್ ಆಗಿದೆ ಬೆಳ್ತಂಗಡಿ ಮಂಗಳೂರಿಗೆ. ಒಂದು ಬಸ್ ಕೂಡ, ಅವರು ನಮ್ದೇ ಕಸ್ಟಮರ್ ಆಕ್ಚುಲಿ. ಅವರು ಅವ್ರೀಗ ಟೆನ್ಷನ್ ಮಾಡ್ತಾ ಇದ್ದಾರೆ, ಏನಕ್ಕಪ್ಪ ಈ ಬಸ್ ಹಾಕಿದೆ, ಏನೋ ವರ್ಕೌಟ್ ಆಗ್ತಾ ಇಲ್ಲ, ಡೀಸೆಲ್ ಹಾಕುವ ಅಂತ ಹೇಳಿದ್ರೆ ಅದಕ್ಕೆ ಸಹ ಆಪ್ಷನ್ ಇಲ್ಲ, ತುಂಬಾ ಗೋಳಾಡ್ತಾ ಇದ್ದಾರೆ. ಸೊ ಫಸ್ಟಿಗೆ ಈಗ ರೇಟ್ ಕಮ್ಮಿ ಇರೋದ್ರಿಂದ ಅವರು ಲೋನ್ ಎಲ್ಲ ಮಾಡಿ ಎಲ್ಲ ಬಸ್ ತೆಗೆದಲ್ವಾ, ಅವರು ಏನೋ ಒಂದು ಇನ್ನೋವೇಷನ್ ರೆವಲ್ಯೂಷನ್ ಮಾಡುವ, 10 ಜನಕ್ಕೆ ಪ್ರೇರಣೆ ಕೊಡಲಾಗ್ಲಿ ಅಂತ ಅವ್ರದ್ದು ಪೇಪರ್ ಅಲ್ಲಿ ಕೂಡ ಬಂದಿತ್ತು, ಅವ್ರದ್ದು ನ್ಯೂಸ್ ಪೇಪರ್ ಅಲ್ಲಿ ಈ ತರ ಒಂದು ಬಸ್ ಬಂದಿದೆ ಅಂತೇಳಿ. ಸೊ ಅಲ್ಟಿಮೇಟ್ಲಿ ಇನ್ನು ಜಾಸ್ತಿ ಆಗ್ಬೇಕಿತ್ತು, ಈ CNG ಯೂಸೇಜ್ ಜಾಸ್ತಿ ಆಗಿ ತುಂಬಾ ಟ್ರಕ್ಸ್. ನಿಮ್ಗೆ ಗೊತ್ತಿರ್ಬೋದು, ಈ ಡೆಲ್ಲಿಯಲ್ಲಿ ಎಲ್ಲ ಕಂಪಲ್ಸರಿ CNG ವೆಹಿಕಲ್ ಯೂಸ್ ಮಾಡಬೇಕು. ಇಲ್ಲಿ ಅಲ್ಲಿ ತುಂಬಾ ಪೊಲ್ಯೂಷನ್ ಇರೋದ್ರಿಂದ ನಿಮ್ಗೆ ಡೀಸೆಲ್ ವೆಹಿಕಲ್ ಅಲೌಡ್ ಇಲ್ಲ. ಸೊ ಕಾರ್ಸ್ ಬಂದ್ಬಿಟ್ಟು ಮ್ಯಾಕ್ಸಿಮಮ್ 10 years 15 years ಅಷ್ಟೇ. ಮತ್ತೆ ಟ್ರಕ್ಸ್ ಎಲ್ಲ ಬಂದು ಎಲ್ಲ ಡೀಸೆಲ್ ವೆಹಿಕಲ್ ಮಾತ್ರ ಯೂಸ್ CNG ವೆಹಿಕಲ್ ಮಾತ್ರ ಯೂಸ್ ಮಾಡ್ಬೇಕು ಅವರು. ಈ ತರ ಇದು ಮಾಡಿದ್ದಾರೆ. ಅದು ಯಾಕೆ ಮಾಡಿರೋದು? ಪೊಲ್ಯೂಷನ್ ಕಂಟ್ರೋಲ್ಗೋಸ್ಕರ ಮಾಡಿರೋದಲ್ವಾ. ಸೊ ಈ ಪರಿಸ್ಥಿತಿ ಆದ್ರೆ ನೀವು ಹೇಳಿದ, ಈಗ ಒಬ್ರು ಒಂದು ಬಸ್ ಹಾಕಿದ್ರು, ನಿಜವಾಗಿ ಮತ್ತೆ ಸಂಖ್ಯೆ ಜಾಸ್ತಿ ಆಗಬೇಕಾಗಿತ್ತು. ಒಂದೇ ಇರೋದು ಸರ್, ಈಗ ಸಂಖ್ಯೆ ಜಾಸ್ತಿ ಆಗ್ಲಿಲ್ಲ, ಬಿಕಾಸ್ ಅವ್ರಿಗೆ ವರ್ಕೌಟ್ ಆಗ್ತಾ ಇಲ್ಲ ಅಲ್ಲ. ಈಗ ಇಂಥ ಪರಿಸ್ಥಿತಿ ಬಂದ್ರೆ, ಈಗ ಡೀಸೆಲ್ಗೆ ಸರಿಸಮಾನವಾಗಿ CNG ದರ ಬಂದು ನಿಂತ್ರೆ ಮೇಡಮ್, ನಾಳೆ ಇನ್ನೊಬ್ಬ ಬಸ್ಸಿನವನು ಯಾವ ಧೈರ್ಯದಿಂದ ತಗೊಳ್ಳೋದು? ಇಲ್ಲ, ನಾವು ರಿಪೆಂಟಿಂಗ್ ಆಕ್ಚುಲಿ ನೋಡಿ, ಲೋನ್ ಕಟ್ಟಬೇಕು ಅವರಿಗೆ, ಲೋನ್ ಇಲ್ಲಿ ಪಶ್ಚಾತ್ತಾಪ ಪಡ್ತಾ ಇದ್ದಾರೆ ಬಸ್ ಮಾಲೀಕರು.
ನಿಜವಾಗಿ ಖುಷಿ ಪಡಬೇಕಾಗಿತ್ತು. ನನ್ನದು ಕೂಡ ಈ ನಾಡಿಗೆ ನನ್ನದು ಕೂಡ ಒಂದು ಕೊಡುಗೆ ಇದೆ ಅಂತ ಅಲ್ವಾ. ಮತ್ತೆ ಡೀಸೆಲ್ ವೆಹಿಕಲ್ ಕಂಪೇರ್ ಮಾಡುವಾಗ ಆ ವೆಹಿಕಲ್ ಕಾಸ್ಟ್ ತುಂಬಾ ಜಾಸ್ತಿ ಇದೆ. ಯಾಕೆಂದ್ರೆ ಅದರಲ್ಲಿ ಒಂದು 6-7 ದೊಡ್ಡ ಸಿಲಿಂಡರ್ ಬರ್ತವೆ. ಒಂದು ಸಿಲಿಂಡರ್ ಕಾಸ್ಟ್ ಅರೌಂಡ್ 25,000-30,000 ರೂಪೀಸ್ ಇದೆ. ಆ ಎಕ್ಸ್ಟ್ರಾ ಕಾಸ್ಟ್ ಹಾಕುವಾಗ ಅವರು ಏನಾದ್ರೂ ಒಂದು ಕೊಡುಗೆ ಕೊಟ್ಟಿರ್ತಾರೆ ಏನು ಪೊಲ್ಯೂಷನ್ಗೋಸ್ಕರ. ಬೇರೆ ಏನು ಅವರಿಗೆ ಜಾಸ್ತಿ ಯೂಸ್ ಆಗ್ಲಿಕ್ಕಿಲ್ಲ. ಯಾಕಂದ್ರೆ ಇವಾಗ ಡೀಸೆಲ್ ಅಲ್ಲಿ ಸಹ ಮೈಲೇಜ್ ಜಾಸ್ತಿ ಕೊಡುವ ಒಂದು ಶಾರ್ಟ್ ವೀಲ್ ಬಸ್ಸಸ್ ಎಲ್ಲ ಬಂದಿವೆ. ಎಲ್ಲರೂ ಅದು ತೆಗೆಯುವಾಗ ಇವರಿಗೆ ಸಹ ಅದು ತೆಗಿಬಹುದಿತ್ತು. ಆದ್ರೆ ಅವ್ರು ಏನೋ ಬೆಟರ್ ಥಿಂಗ್ ಮಾಡಿ ತೆಗ್ದಿರುವಾಗ ಈ ತರ ಪ್ರಾಬ್ಲಮ್ ಆದ್ರೆ ಕಾಳಜಿಯಿಂದ ಆ ಬಸ್ಸಿನವರು ತೆಕ್ಕೊಂಡ್ರು. ಅವರು ಅರುಣ್ ಅಂತ ಅವರು ಆಕ್ಚುಲಿ ಪರ್ಚೇಸ್ ಮಾಡ್ಬೇಕಾದ್ರೆ ತುಂಬಾ ರಾಣಿ ಅವರು ನನ್ನ ಹತ್ರ ಕಂಟಿನ್ಯೂಸ್ಲಿ ಟಚ್ ಅಲ್ಲೇ ಇದ್ರು. ಅಂದ್ರೆ ಇಲ್ಲಿ ಸರಿ ಸಿಗ್ತಾ ಇರಲಿಲ್ಲ CNG ಆ ಟೈಮಲ್ಲಿ. ನಾನು ಅವರು ನನಗೋಸ್ಕರ ಅವರು ಸ್ವಲ್ಪ ಈಗ ಸಿಗ್ತಾ ಇಲ್ಲ, ನೀವು ತಂದ್ರು ವೇಸ್ಟ್, ಟ್ರಿಪ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದಾಗ ಆಮೇಲೆ ಕಡೆಗೆ ನಾವು ಸಂಘ ಇದು ಮಾಡಿದ್ಮೇಲೆ ಅವರು ಮತ್ತೆ ತಂದ್ರು. ನಮ್ಮ ಸಂಘದ ಸಕ್ರಿಯ ಸದಸ್ಯರು ಅವರು. ಸೊ ಮೊನ್ನೆ ಕೂಡ ಅವರು ಮಾತಾಡಿದ್ರು ನನ್ನ ಹತ್ರ. ಹೌದು ನೋಡಿ, ಇದು ಆಕ್ಚುಲಿ ಈ ರೀತಿ ಆದರೆ ನಾವು ಪರಿಸರದ ಬಗ್ಗೆ ಮಾತನಾಡಿ ಅಥವಾ ಅವರೊಂದು ಕಾಳಜಿಯಿಂದ ಮಾಡಿರುವುದು ಅಲ್ವಾ. ಸೊ ಒಂದು ಕಡೆ ಆಯ್ತು, ಉಳಿತಾಯಕ್ಕೂ ಈಗ ಪೆಟ್ಟು ಬಿತ್ತು. ಮೊದಲೇ ಆಫ್ಟರ್ ಕೊರೋನಾ ಬಸ್ನವರು ಭಾರಿ ಕಷ್ಟ ಅಂತ ಹೇಳ್ತಾ ಇದ್ರು. ಆ ಕೊರೋನಾದ ಟೈಮಲ್ಲಿ ಒಂದಷ್ಟು ಸಮಯ ಬಸ್ಸನ್ನು ಏನೋ ಸೈಡಲ್ಲಿ ನಿಲ್ಲಬೇಕಾದ ಪರಿಸ್ಥಿತಿ ಇತ್ತು. ಕೆಲಸದವರ ಸಂಬಳ ಮ್ಯಾನೇಜ್ ಮಾಡೋದೆಲ್ಲ ಸಮಸ್ಯೆ ಇತ್ತು. ಸೊ ಇಂಥ ಸಂದರ್ಭದಲ್ಲಿ ಏನೋ ಒಂದು ಕಾಳಜಿಯಿಂದ ಅವರು ಆಯಿತು ನ್ಯಾಚುರಲ್ ಗ್ಯಾಸ್ ಬಳಸಿಕೊಳ್ತೇನೆ ಅಂತ ಬಳಸಿದರೆ, ಈಗ ನೀವು ಹೇಳ್ತಾ ಇದ್ದೀರಿ ಅವರು ಪಶ್ಚಾತ್ತಾಪ ಪಡ್ತಾ ಇದ್ದಾರೆ ಅಂತ. ಸೊ ಇದು ಶ್ರೀನಾಥ್ ರಾಯರ್, ಈಗ ಒಬ್ಬ ಬಸ್ ಮಾಲೀಕನ ಥರನೇ ಈಗ ನಿಮಗೆ ಏನು ಕಾರು ಓಡಿಸುವವರು, ಸ್ವಂತಕ್ಕೆ ಓಡಿಸುವವರು, ಟ್ಯಾಕ್ಸಿಯಾಗಿ ಓಡಿಸುವವರು, ಟ್ಯಾಕ್ಸಿ ಓಡಿಸುವ ಮೆಲ್ವಿನವರು ಕೂಡ ಹೇಳಿದರು ಅವ್ರ ಕಥೆಯನ್ನು, ಎಷ್ಟು ನಾನೀಗ ಕಷ್ಟಪಡ್ತಾ ಇದ್ದೇನೆ ಅಂತ. ಸೊ ಇಂಥ ಸಂದರ್ಭದಲ್ಲಿ ಇಲ್ಲಿ ಒಂದು ಏನಂತ ಹೇಳಿದರೆ ಸರ್ಕಾರ ಇದು ಕೇವಲ ದುಡ್ಡಿನ ವಿಷಯ ಅಲ್ಲ, ಇಲ್ಲೊಂದು ಪರಿಸರದ ಕಾಳಜಿ ಇದೆ. ನಾವು ಪೊಲ್ಯೂಷನ್ ಬಗ್ಗೆ ತುಂಬ ಭಾಷಣ ಮಾಡ್ತೇವೆ, ತುಂಬ ಪ್ರಚಾರ ಮಾಡ್ತೇವೆ. ಆದರೆ ಅದನ್ನು ಪ್ರಮೋಟ್ ಮಾಡುವ ಸಂದರ್ಭದಲ್ಲಿ 10 ಜನರ ನಡುವೆ, ಸಾರ್ವಜನಿಕರ ನಡುವೆ ಪೊಲ್ಯೂಷನ್ ಕಡಿಮೆ, ಇದರಲ್ಲಿ ಪೊಲ್ಯೂಷನ್ ಕಡಿಮೆ ಅಂತ ಹೇಳೋದನ್ನು ಪ್ರಮೋಟ್ ಮಾಡುವಾಗ ಅದರ ದರವನ್ನು ನಾವು ವಿಪರೀತ ಜಾಸ್ತಿ ಮಾಡಿ ಈ ರೀತಿಯಾಗಿ ಇಂಡೈರೆಕ್ಟ್ ಆಗಿ ಪೆಟ್ಟು ಕೊಟ್ಟಾಗೆ ಅಲ್ವಾ. ಹೌದು ಸರ್, ಏನು ಗೊತ್ತಾ ನಿಮ್ಗೆ, ಈಗ ಸೋಲಾರ್ ಎನರ್ಜಿ ಇದೆ ನೋಡಿ. ಸೋಲಾರ್ ಎನರ್ಜಿ ನಾವು ಚಿಕ್ಕವರಿರ್ಬೇಕಾದ್ರೆ ನಮಗೆ ಗೊತ್ತೇ ಇರಲಿಲ್ಲ. ಅದಾದ್ಮೇಲೆ ಸೋಲಾರ್ ಎನರ್ಜಿ ಯಶಸ್ವಿ ಆಗೋದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ತುಂಬಾ ಪ್ರಮೋಟ್ ಮಾಡಿದ್ರು. ಮತ್ತೆ ನೀವು ಅದನ್ನ ಸೋಲಾರ್ ಎನರ್ಜಿ ತಗೊಂಡ್ರೆ ಅದಕ್ಕೆ ಬೆಂಬಲ ಬೆಲೆ ಇದೆ. ಅಂದ್ರೆ ಈಗ ನೋಡಿ, ಉದಾಹರಣೆಗೆ ಈ ವೆಟ್ ವೇಸ್ಟ್ ಮತ್ತೆ ಡ್ರೈ ವೇಸ್ಟ್ ಇದೆ ನೋಡಿ. ನೀವು ಬರೀ ಡ್ರೈ ವೇಸ್ಟ್ ಕೊಟ್ರೆ, ವೆಟ್ ವೇಸ್ಟ್ ಕೊಡದೆ ಇದ್ರೆ ನಮ್ಗೆ ತೆರಿಗೆಯಲ್ಲಿ ವಿನಾಯಿತಿ ಇದೆ. ಸೊ ಹಾಗೆಲ್ಲ ಮಾಡುವಾಗ ಇದಕ್ಕೆ ಯಾಕೆ ಮಾಡಬಾರ್ದು ಅವರು? ಆಮೇಲೆ ಮತ್ತೊಂದೇನಂದ್ರೆ ಉಡುಪಿಯಲ್ಲಿ ಅದಾನಿ ಸಂಸ್ಥೆ ಡಿಕ್ಲೇರ್ ಮಾಡಿದೆ, ಅಲ್ಲಿ ಉಡುಪಿ KN20 ರಿಜಿಸ್ಟ್ರೇಷನ್ ಗಾಡಿಗೆ ಸೊ ಒಟ್ಟು ಟೋಟಲ್ 5,000 ರೂಪಾಯಿ ವರ್ತ್ CNG ಫ್ರೀ ಅಂತ. ಸೊ ಮಂಗಳೂರಲ್ಲಿ ನಮ್ಮಲ್ಲೇ ಈಗ ಸಪ್ಲೈ ಇಲ್ಲೇ ಇದೆ, ಮದರ್ ಸ್ಟೇಷನ್ ಇದೆ. ಗೈಲ್ ಅವರು ಚಕಾರ ಎತ್ತೋದಿಲ್ಲ. ಇದು ಈ ಪಾಯಿಂಟ್ ಅನ್ನ ಗೈಲ್ ಅವ್ರ ಮುಂದೆ ಇಟ್ಟಾಗ ಒಬ್ಬ ಕಸ್ಟಮರಿಗೆ 5,000 ವರ್ತು CNG ಸಿಗ್ತಾ ಇದೆ. 5,000 ರೂಪಾಯಿ ವರ್ತು, 5,000 ವರ್ತದ್ದು CNG ಫ್ರೀ. ಅವರಂದ್ರೆ ಕೂಪನ್ ಕೊಡ್ತಾ ಇದ್ದಾರೆ, ಫಿಟ್ಮೆಂಟ್ ಮಾಡಿ RC ಎಂಡೋಸ್ ಪ್ರಮೋಷನ್ಗೋಸ್ಕರ, ಬೆಟರ್ ಸೇಲ್ಸ್. ಅಂದ್ರೆ ಅದನ್ ಕಂಪನಿ ಸಪೋರ್ಟ್ ಮಾಡ್ತಾ ಇದೆ, ಅವರು ಸಪೋರ್ಟ್ ಮಾಡ್ತಾ ಇದ್ದಾರೆ, ಒಂದು ಕೂಪನ್ ಕೊಡ್ತಾ ಇದ್ದಾರೆ, ಫಿಟ್ಮೆಂಟ್ ಮಾಡ್ಬೇಕಂತೇಳಿ. ಎಲ್ಲರೂ ಇಂಟ್ರೆಸ್ಟ್ ಅವರಿಗೆ ಆ ಗಿಫ್ಟ್ ಕೊಟ್ಟಾಗಿ ಒಂದು 5,000 ರೂಪೀಸ್ CNG ಗ್ಯಾಸ್ ಫ್ರೀ ಕೊಡ್ತಾ ಇದ್ದಾರೆ ಇಲ್ಲಿ ಉಡುಪಿಯಲ್ಲಿ. ಆಯ್ತಾ, ಬ್ಯಾಂಗ್ಳೂರಲ್ಲಿ ಅದು ಸ್ಕೀಮ್ ಮಾಡಿದ್ದಾರೆ, ನಮ್ಮ ಮಂಗಳೂರಲ್ಲಿ ಮಾಡಿಲ್ಲ. ಮತ್ತೆ ಇನ್ನೊಂದು ವಿಷಯ ಏನಂದ್ರೆ, ನಮ್ದು ಆಕ್ಚುಲಿ ಮ್ಯಾಂಗ್ಳೂರ್ ಮತ್ತು ಬ್ಯಾಂಗ್ಳೂರ್ ಏನಿದೆ ಮೇನ್ ಹಬ್. ಯಾಕೆಂದ್ರೆ ಈ ಎರಡು ಕಡೆನೂ ಕೊಚ್ಚಿನಿಂದ ಪೈಪ್ಲೈನ್ ಆಗಿದೆ. ಪೈಪ್ಲೈನ್ ಅಲ್ಲಿ ಬರ್ತಾ ಇದೆ ಗ್ಯಾಸ್. ಪೈಪ್ಲೈನ್ ಅಲ್ಲಿ MCF ಗೆ ಬಂದು ಇಲ್ಲಿ ಫಿಲ್ಲಿಂಗ್ ಟ್ರಕ್ಸ್ ಇದೆ, ಅದಕ್ಕೆ ಫಿಲ್ಲಿಂಗ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಟ್ರಾನ್ಸ್ಪೋರ್ಟ್ ಕಾಸ್ಟ್ ಕೂಡ ಎಕ್ಸ್ಟ್ರಾ ಬರೋದಿಲ್ಲ. ಎಲ್ಲ ಕಡೆಗಿಂತ ಏನು ಗೇಲ್ಗೆ ಪೈಪ್ಲೈನ್ ಹಾಕ್ಲಿಕ್ಕೆ ಜಾಗ ಬಿಡಬೇಕು, ಭೂಮಿ ಕೊಡ್ಬೇಕಂತೆಲ್ಲ ಹೇಳುವಾಗ ಎಲ್ಲರೂ ಭರವಸೆ ಕೊಟ್ಟಿದ್ರು, ನಿಮಗೆ ಕಡಿಮೆ ಖರ್ಚಿನಲ್ಲಿ ಗ್ಯಾಸ್ ಬರುತ್ತೆ ಅಂತ. ಕರೆಕ್ಟ್. ಜನರಿಗೆ ಸಿಗುದಿಲ್ಲ. ಅಂತದ್ರಲ್ಲಿ ಏನಂದ್ರೆ ನಮ್ಮ ಮಂಗಳೂರಲ್ಲಿ ಮೇನ್ ಹಬ್ ಇರುವಾಗ, ಮಂಗಳೂರಲ್ಲಿ ಎಲ್ಲದಕ್ಕಿಂತ ಎಲ್ಲ ಡಿಸ್ಟ್ರಿಕ್ಟ್ ಇಂದ ಜಾಸ್ತಿ ರೇಟ್ ಜಾಸ್ತಿ ಇರ್ಬೇಕಾದ್ರೆ ಅದು ತುಂಬಾ ಬೇಸರದ ವಿಷಯ. ನಾಳೆ ಇನ್ನೊಂದು ಮನೆಗೆ ಈಗ ಆಗ್ಲೇ ಕನೆಕ್ಷನ್ ಎಲ್ಲ ಹೋಗಿದೆ. ಈಗ ಕನೆಕ್ಷನ್ ಈಗ ಒಂದ್ಸಲ ಅದು ಆಕ್ಟಿವ್ ಆದ್ಮೇಲೆ
ಸೊ ಮತ್ತೆ ಇವರು ತಿಂಗಳ ಈ ರೀತಿ ಏರ್ಸ್ಬಿಟ್ರೆ, ಕ್ವಾಂಟಮ್ ಜಂಪ್ ಆಗಿಬಿಟ್ರೆ, ಸೊ ಈ ಬಗ್ಗೆ ನಾಗರಿಕರು ವಿಶೇಷವಾಗಿ ಒಂದು ಗಮನದಲ್ಲಿ ಇರಿಸಿಕೊಳ್ಳಬೇಕು. ಜೊತೆಗೆ ಜನಪ್ರತಿನಿಧಿಗಳ ಅನ್ನು ಕೂಡ ಕರೆದು ನಿಲ್ಲಿಸಿ ಮಾತನಾಡಿಸಬೇಕು. ಜನಪ್ರತಿನಿಧಿಗಳು ಕೂಡ ಸುಮ್ಮನೆ ಕೂತ್ಕೊಂಡ್ರೆ ಸರ್ಕಾರ ಕೂಡ ಸುಮ್ಮನಾಗಿರ್ಬಿಡುತ್ತೆ. ಜನರೇನು ಮಾತಾಡೋದಿಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಂತ. ಕರೆಕ್ಟ್. ಉಡುಪಿಯಲ್ಲಿ ಜನರು ಏನು ಮಾತಾಡೋದಿಲ್ಲ, ಅವರೆಲ್ಲ ತುಂಬಾ ಬುದ್ಧಿವಂತರು ಅಂತ. ಬುದ್ಧಿವಂತರ ಜಿಲ್ಲೆ. ಎಸ್, ನಾನು ಈ ಒಂದು ಮಾತುಕತೆಯಲ್ಲಿ ಸಮಾಪನ ಮಾಡ್ತಾ ಇದ್ದೇನೆ. ಶ್ರೀನಾಥ್ ರಾಯ್ ಅವರೇ, ಸಮಸ್ತ ವೀಕ್ಷಕರ ಪರವಾಗಿ ಏನಾದ್ರೂ ಕೊನೆಯದಾಗಿ ಹೇಳಲಿಕ್ಕಿದ್ರೆ ಹೇಳಿ. ನಮ್ದು ನಾವೀಗ ನೆಕ್ಸ್ಟ್ ನಮ್ಮ ಸಂಘವನ್ನ ನೈಸರ್ಗಿಕ ಅನಿಲ ಬಳಕೆದಾರರ ಸಂಘ ಅಂತ ಮಾಡ್ತಾ ಇದ್ದೇವೆ. ಸೊ ಆಗ ನಮ್ಗೆ ಮನೆಗೆ ಹೋಗುವ CNG PNG ಪೈಪ್ ನ್ಯಾಚುರಲ್ ಗ್ಯಾಸ್ ಯೂಸರ್ಸ್ ಕೂಡ ಇದನ್ನ ದೊಡ್ಡ ಮಟ್ಟದಲ್ಲಿ ನಾವು ಇದು ಮಾಡ್ತಾ ಇದ್ದೇವೆ. ಏನಕ್ಕೆ ಅಂದ್ರೆ ಈಗ ನಾಳೆ PNG ಅಂತೇಳಿ ಎಲ್ಲ ಮಾಡ್ತಾ ಇದ್ದಾರೆ, ಪ್ರಮೋಷನ್ ಮಾಡ್ತಾ ಇದ್ದಾರೆ. ಎಲ್ಲರೂ ನಮ್ಮ ಸಿಲಿಂಡರ್ ಕ್ಯಾನ್ಸಲ್ ಮಾಡಿ ಇದರ ಕನೆಕ್ಷನ್ ಕೊಡ್ತಾರೆ. ಇದರ ಕನೆಕ್ಷನ್ ಬಂದ ಮೇಲೆ ಪುನಃ ಇವರು ಈ ತರಾನೇ ತುಂಬಾ ರೇಟ್ ಜಾಸ್ತಿ ಮಾಡ್ಬಿಟ್ರೆ ಅವಾಗ ಅದು ಮನೆಯ ಕತೆ ಆಗುತ್ತೆ, ಮನೆಯ ಕತೆ ವ್ಯಥೆ. ಹಾಗಾಗಿ ಈ ಗ್ರೂಪ್ ಅನ್ನ ಇನ್ನೂ ದೊಡ್ಡ ಮಟ್ಟದಲ್ಲಿ ಎಕ್ಸ್ಪಾಂಡ್ ಮಾಡ್ತಾ ಇದ್ದೇವೆ. ಸಾರ್ವಜನಿಕರು, ನಾಗರಿಕರು ನಿಮ್ಮ ಜೊತೆಗೆ ಸೇರಿಕೊಳ್ಬೇಕು. ಸರ್ ಮತ್ತೆ ಇನ್ನೊಂದೇನು ಅಂತ ಹೇಳಿದ್ರೆ ಮುಗಿಸ್ಬೇಕು ಮೇಡಮ್. ಕೊನೆ ಜಸ್ಟ್ ಒಂದೇ ಮಾತು, ನಮ್ಮ ದಕ್ಷಿಣ ಕನ್ನಡ ಸಂಸದರು ಹಾಗೂ ಜನಪ್ರತಿನಿಧಿಗಳು ಯಾವಾಗಲೂ ನಮ್ಮ ಕಷ್ಟಗಳಿಗೆ ಸ್ಪಂದಿಸಿದ್ದಾರೆ. ಸೊ ಈ ಸತಿ ಸಹ ನಮ್ಮ ಕಷ್ಟಕ್ಕೆ ದೊಡ್ಡ ಮಟ್ಟದಲ್ಲಿ ಸ್ಪಂದಿಸಿ ಇದಕ್ಕೊಂದು ನ್ಯಾಯ ಕೊಡಿಸ್ಬೇಕು ಅಂತ ನಾವು ಈ ಮೂಲಕ ಕೇಳಿಕೊಳ್ತಾ ಇದ್ದೀವಿ. ಎಸ್ ಥ್ಯಾಂಕ್ ಯು. ನಾನು ಈ ಒಂದು ಮಾತುಕತೆಯನ್ನು ಸಮಾಪನ ಮಾಡ್ತಾ ಇದ್ದೇನೆ. ಶ್ರೀನಾಥ್ ರಾವ್ ಅವರೇ, ಪ್ರೀತಿಪರ ಧನ್ಯವಾದಗಳು. ಹೆರಲ್ ಪೆಂಟ್ ಅವರೇ, ಜೊತೆಗೆ ಪೂರ್ಣಿಮಾ ಭಟ್ ಅವರೇ, ಧನ್ಯವಾದಗಳು. ಎಸ್, ಡೀಸೆಲ್ಗೆ ಸರಿ ಸಮಾನವಾಗಿ ಬಂದು ನ್ಯಾಚುರಲ್ ಗ್ಯಾಸ್ ಬಂದು ನಿಂತಿದೆ. ಒಂದು ಕಡೆ ಆಟೋ, ಟ್ಯಾಕ್ಸಿ ಮತ್ತು ಈವನ್ ಬಸ್ ತಗೊಂಡವರು ಕೂಡ, ಬಸ್ಸನ್ನು ಕೂಡ ಗ್ಯಾಸ್ನಲ್ಲಿ ಓಡಿಸೋರು ಕೂಡ ಸಂಕಷ್ಟಕ್ಕೆ ಒಳಗಾಗಿದ್ದಾರೆ. ಒಟ್ಟು CNG ಬಳಕೆದಾರರ ಈ ಒಂದು ಆತಂಕ, ಕಷ್ಟ, ಜೊತೆಗೆ ನಾವು ಪರಿಸರ ಕಾಳಜಿ ಅಂತ ಏನು ನ್ಯಾಚುರಲ್ ಗ್ಯಾಸ್ ಬಳಸಿ ಅಂತ ಇಷ್ಟು ಸುದೀರ್ಘ ಕಾಲದಿಂದ ಹೇಳಿಕೊಂಡು ಬಂದಾಗ ಈಗ ಈ ರೀತಿಯ ಒಂದು ಪ್ರಹಾರ ಮಾಡಿರುವಂಥದ್ದು ಎಷ್ಟು ಸರಿ? ಸೊ ಇಂಥ ಸಂದರ್ಭದಲ್ಲಿ ನಮ್ಮ ಜನಪ್ರತಿನಿಧಿಗಳು, ಇಷ್ಟು ಮಂದಿ ಗ್ರಾಹಕರು ಮತ್ತು ಸಂಘಟನೆಯವರು ಹೇಳಿದಾಗೆ ಜನಪ್ರತಿನಿಧಿಗಳು ಈ ವಿಚಾರವಾಗಿ ವಿಶೇಷವಾದಂಥ ಕಾಳಜಿಯನ್ನು ವಹಿಸಿ. ಯಾಕಂತ ಹೇಳಿದ್ರೆ ಪಕ್ಕದ ಉಡುಪಿಗೆ ಹೋದರೆ 5 ರೂಪಾಯಿ ಕಡಿಮೆ ಇದೆ, 15 ರೂಪಾಯಿ ಕಡಿಮೆ ಇದೆ ಪಕ್ಕದ ಉಡುಪಿಗೆ ಹೋದರೆ. ಮಂಗಳೂರಲ್ಲಿ ಈ ರೀತಿಯ ಪರಿಸ್ಥಿತಿ ಇದೆ. ಅಟ್ಲೀಸ್ಟ್ ನೀವು ಜನತೆಗೆ ಒಂದು ಉತ್ತರ ಕೊಡೋ ಸಲುವಾಗಿ ಆದರೂ ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ, ಸರ್ಕಾರದೊಂದಿಗೆ ಮಾತಾಡಿ ದರವನ್ನು ಕಡಿಮೆ ಮಾಡಿ. ಎಸ್, ಥ್ಯಾಂಕ್ ಯು. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, SDM ಕಾಲೇಜು, ಉಜಿರೆ.